ಸರಿ, ಯಾರಾದ್ರೂ ಭಕ್ತರು ಮೊದಲ ಬಾರಿಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ? ಹ್ಯಾಂಡ್ ಸೈಜ್ ಇಂದ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ಪ್ರಭುಜಿ ಬರ್ತಿರೋದು. ಯಾರಾದ್ರೂ ಇದ್ದೀರಾ? ಪ್ರಭುಜಿ 2-3 ವಾರ ಆಯ್ತು ಪ್ರಭುಜಿ ನಾ ಅಟೆಂಡ್ ಆಗ್ತಾ ಇದ್ದು. ಪ್ರಭುಜಿ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಪ್ರಭುಜಿ. ಫಸ್ಟ್ ಒಂದು 6 ಲೆಸನ್ಸ್ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದು. ಅದರಲ್ಲಿ ನಿಮ್ಗೆ ಲಾಜಿಕ್ ಕೊಟ್ಟರೆ ಅದನ್ನು ನೀವು ಕವರ್ ಅಪ್ ಮಾಡಿ. ಈಗ ನಾನು ಕೇಳಿಸುತ್ತೆ ಅನ್ಸುತ್ತೆ. ನನ್ನ ಸ್ಪೀಕರ್ ಆಚೆ ಇತ್ತು, ಈಗ ಕ್ಲಿಯರ್. ಸೊ ಇವತ್ತು ಏಕಾದಶಿ. ಸೊ ಯಾರ್ಯಾರು ಆಚರಿಸ್ತಾ ಇದ್ದೀರಾ ಏಕಾದಶಿ? ಹರೇ ಕೃಷ್ಣ ಪ್ರಭುಜಿ, ನಾವು ಆಚರಿಸ್ತಿದ್ದೀವಿ. ಹ್ಯಾಂಡ್ಸ್ ರೈಸ್ ಮಾಡೋದು ತೋರಿಸಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡೋದಾ? ನೀನು 39 ಜನ ಇದ್ದೇವೆ ನಾವು. ಎಷ್ಟು ಜನ ಮಾಡ್ತಾ ಇದ್ದೇವೆ? ಏಕಾದಶಿ ಅಂದ್ರೆ ಲೆವೆಲ್ಸ್ ಇದೆ, ಯಾವ್ದಾದ್ರು ಲೆವೆಲ್ ಆಗ್ಬೋದು. ನಾನು ಕೂಡ ಲೋಯೆಸ್ಟ್ ಲೆವೆಲ್ ಫಾಲೋ ಮಾಡೋದು, ನಾನು ಹೈಯೆಸ್ಟ್ ಲೆವೆಲ್ ಫಾಲೋ ಮಾಡ್ತೇನೆ. ಇಲ್ಲೆಲ್ಲ ಕೈ ಮಾಡಿದವರು ನಿರ್ಜಲ ಮಾಡ್ತಾ ಇದ್ರಾ ಇಲ್ಲ? ಫ್ರೂಟ್ಸ್ ಇದ್ದಾರೆ. ಫ್ರೂಟ್ಸ್ ಪ್ರಭುಜಿ, ಫ್ರೂಟ್ಸ್ ತಗೊಂಡಿದ್ದೆ ಅಷ್ಟೇ, ಸ್ವಲ್ಪ ನೀರು ತಕೊಂಡು. ನೀವು ನೀರು ತಗೊಂಡಿಲ್ವಾ? ಇಲ್ಲ, ನೀರು ಮಾತ್ರ. ನೀರು ಮಾತ್ರ. ಮತ್ತೆ ಕೃಷ್ಣಮೂರ್ತಿ ಪ್ರಭು, ನೀವು? ನಿರ್ಜಲ. ಎಷ್ಟು ಸಮಯದಿಂದ ನೀವು ಕಂಟಿನ್ಯೂಸ್ ಆಗಿ ಎವ್ರಿ ಏಕಾದಶಿ ನಿರ್ಜಲ ಮಾಡ್ತೀರಾ? ಏನ್ ಪ್ರಭುಜಿ? ಕೃಷ್ಣಮೂರ್ತಿ ಪ್ರತಿ ಏಕಾದಶಿ ಮಾಡ್ತೀರಾ ನಿರ್ಜಲ, ಇಲ್ಲ ಈ ಏಕಾದಶಿ ಮಾಡ್ತಾ ಇದ್ದೀರಾ? ಯಾವಾಗಲೂ ನಿರ್ಜಲ ಮಾಡ್ತೇನೆ. ಯಾವಾಗಲೂ? ಸಮಯದಿಂದ? ಎಷ್ಟು ವರ್ಷ? 1.5 years. 1.5 years. 1.5 years ಕಂಟಿನ್ಯೂಸ್ ಆಗಿ ನೀವು ನಿರ್ಜಲನೆ ಮಾಡಿ. ಯಾರು ಭಕ್ತರು? ಪ್ರಭುಜಿ, ನಮ್ ತಂಗಿ ನಿಮ್ಮ ಇಸ್ಕಾನ್ ಇದು ಎಲ್ಲ ಮಾತಾಜಿ ಆಗಿದ್ದಾರೆ. ಅವರು ಏನು ನೀರ್ ಸಹ ಕುಡಿಯಲ್ಲ, ಬೆಳಿಗ್ಗೆಯಿಂದ ನೀರ್ ಸಹ ಕುಡಿಯಲ್ಲ. ನೀರ್ ಕುಡಿದ್ರೆ ಹಶ್ವಾಗುತ್ತೆ, ನೀರು ಕುಡಿಯಲ್ವಂತ ಅವರು. ತುಂಬಾ ಚೆನ್ನಾಗ್ ಮಾಡ್ತಾರೆ ಅವರೆಲ್ಲ, ತುಂಬಾ ಚೆನ್ನಾಗ್ ಮಾಡ್ತಾರೆ ಎಲ್ಲ. ನಿಮ್ದು ಅವ್ರಿಗೆ ಎಲ್ಲ ಆಗಿದೆ, ಅದೇನು ಉಪದೇಶ ಎಲ್ಲ ಆಗಿದೆ. ಅವ್ರು ಚೆನ್ನಾಗಿ ಫಾಲೋ ಮಾಡ್ತಾಳೆ ನಮ್ ತಂಗಿ. ನನ್ಗ್ ಮಾಡಕ್ ಆಗ್ತಾ ಇಲ್ಲ ಪ್ರಭುಜಿ, ಮಧ್ಯಾಹ್ನವರೆಗೂ ಇರ್ತೀನಿ, ಆಮೇಲೆ ಇರಕ್ ಆಗಲ್ಲ.
ಹಸುವಾಗ್ಬಿಡುತ್ತೆ, ಶುಗರ್ ಇದೆ, ಮಾತ್ರೆ ತಗೋಬೇಕು. ಅದಕ್ಕೆ ಊಟ ಮಾಡಲ್ಲ, ಚಪಾತಿ ಅವಲಕ್ಕಿ ಆತರ ಫ್ರೂಟ್ಸ್ ಅಂತ ತಗೊಳ್ಳಿ. ಪಂಚಾಮೃತ ಪ್ರಸಾದ, ಪಂಚಾಮೃತ ಮಾಡಿ ಅದನ್ನ ತಗೊಳ್ತೀನಿ. ಜಪ ಎಲ್ಲ ಎಷ್ಟು ಮಾಡ್ತಾ ಇದ್ದೀರಾ ನೀವು? ಇವತ್ತು 3 ಆಗಿದ್ದು, ಯಾವಾಗ್ಲೂ 5, 6, ಮೊನ್ನೆ 8 ಮಾಡಿದ್ದೆ. ಅದನ್ನ ಮಾಡಕ್ಕೆ ನನ್ಗೆ ಇವತ್ತು ದೇವ್ರನ್ನ ತೊಳೆದು ಪೂಜೆ ಎಲ್ಲ ಮಾಡ್ಬೇಕಾಗಿತ್ತು, ಟೈಮ್ ಆಗ್ಲಿಲ್ಲ. ಇವಾಗ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಇವಾಗ ಜಪ ಮಾಡ್ತೀನಿ. ಭಗವದ್ಗೀತೆ ಎಲ್ಲ ಆಯ್ತು, ಜಪ ಮಾಡ್ತೀನಿ. ಭಗವದ್ಗೀತೆ ಓದಿದ್ದಾಯ್ತು. ನಿಮ್ದು ಕೇಳ್ಬೇಕು ಇವಾಗ ನಾನು. ಸದಾಚಾರ. ಶೋಭಾ ಮಾತಾಜಿ ಏನೋ ಬ್ರಹ್ಮ ಸಂಹಿತ ಎಲ್ಲ ಹೇಳ್ತೀನಿ ಅಂತಿದ್ರು ಬೆಳಿಗ್ಗೆ. ಶೋಭಾ ಮಾತಾಜಿ ಅವರು ಇದ್ರೆಲ್ಲ ಬರುತ್ತಾ, ಯಾವ್ದ್ರಲ್ಲಿ ಬರುತ್ತೋ ಗೊತ್ತಿಲ್ಲ ಇವಾಗ ನನ್ಗೆ. ಏಕಾದಶಿ ಮಹಿಮೆ, ಬ್ರಹ್ಮ ಸಂಹಿತ ಎಲ್ಲ ಹೇಳ್ತೀವಿ ರಾತ್ರಿಗೆ ಅಂತ ಹೇಳ್ತಾ ಇದ್ರು. ಅವ್ರು ಯಾವತ್ ತಗೊಳ್ತಾರ ಗೊತ್ತಿಲ್ಲ ನನ್ಗೆ. ಇನ್ಯಾರು ನಿರ್ಜಲ ಮಾಡ್ತಾ ಇದ್ದೀರಾ ಏಕಾದಶಿ? ಶೋಭಾ ಮಾತಾಜಿ ಕ್ಲಾಸ್ ತಗೊಳ್ತಿದಾರ? ಇಲ್ಲ, ಶೋಭಾ ಮಾತಾಜಿ ತಗೊಳ್ತಿದಾರ ಕ್ಲಾಸ್? ಅವ್ರು ಹೇಳಿದ್ರಲ್ಲ ಈಗ, ಅದೇನೋ ರಾತ್ರಿ ಬ್ರಹ್ಮ ಸಂಹಿತ ತಗೊಳ್ತಾ ಇದ್ದಾರೆ. ಅವ್ರು ಬೆಳಿಗ್ಗೆ ಹೇಳಿದ್ರಲ್ಲಮ್ಮ, ಭಗವದ್ಗೀತಾ ಕ್ಲಾಸ್ ಆದ್ಮೇಲೆ. ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಳ್ತಾ ಇಲ್ಲ ಈಗ. ಭಗವದ್ಗೀತಾ ಕ್ಲಾಸ್ ಆದ್ಮೇಲೆ ಹೇಳಿದ್ರು, ರಾತ್ರಿಗೆ ಏಕಾದಶಿ ಮಹಾಮೆ ಬ್ರಹ್ಮ ಸಂಹಿತ ಕ್ಲಾಸು ಎಲ್ಲ ತಗೊಳ್ತೀನಿ ಅಂತ. ಆಮೇಲೆ ಇವಾಗ ಸದಾಚಾರ ಕ್ಲಾಸ್ ಬಂದಿದೆ. ಏನು ಮತ್ತೆ ಪ್ರೋಗ್ರಾಮ್ ಚೇಂಜ್ ಮಾಡಿದ್ದಾರೆ, ನಂಗೆ ಏನ್ ಗೊತ್ತಿಲ್ಲಮ್ಮ. ಯಾವ್ದು ಮೆಸೇಜ್ ಏನ್ ಕೊಟ್ಟಿಲ್ಲ ಅವರು. ಇದೇ ಕೇಳೋಣ ಫಸ್ಟ್. ಸದಾಚಾರ ಲಿಂಕ್ ಕೊಡ್ಬೇಕಲ್ವಾ? ಹೌದೌದು, ಕೊಟ್ಟಿಲ್ಲ. ಹೌದು, ಭಗವದ್ಗೀತಾ ಕ್ಲಾಸ್ ಆದ್ಮೇಲೆ ಮಧ್ಯಾಹ್ನ ಹೇಳಿದ್ರು ಆತರ, ಆದ್ರೆ ಇವಾಗ ಲಿಂಕ್ ಏನ್ ಕೊಟ್ಟಿಲ್ಲ. ಬಂದಿದಾರ ಅವರು? ಬಂದಿದ್ರ, ಪಾರ್ಟಿಸಿಪೇಟ್ ಮಾಡಿದ್ರ ಭಗವದ್ಗೀತೆಗೆ? ಮಾಡಿದ್ರು ಇವತ್ತು. ಈಗ ಸದ್ಯಕ್ಕೆ ನಮ್ಮ ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದ ಇದು ತರಗತಿಗಳಲ್ಲಿ ತಗೊಳ್ತಾ ಇಲ್ಲ ಮಾತಾಜಿ ಅವರು. ತಗೊಳ್ತಾ ಇಲ್ವಾ? ಹಾಕಿದ್ರಲ್ವಾ? ತಗೊಳ್ತಾ ಇದ್ದಾರೆ ಅವರು, ಆದ್ರೆ ನಮ್ಮ ದೇವಸ್ಥಾನ ವತಿಯಿಂದ ಅವರು ಕ್ಲಾಸ್ ತಗೊಳ್ತಾ ಇಲ್ಲ ಸದ್ಯಕ್ಕೆ. ಹೌದು. ಮತ್ತೆ ಹೆಂಗ್ ಬಂತು ಪ್ರಭುಜಿ? ಅವ್ರು ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಹೇಳಿದ್ರು ಅಂತ. ಇಲ್ಲ, ಅವ್ರು ಕ್ಲಾಸಸ್ ಮಾಡ್ತಾ ಇದ್ದಾರೆ, ಕ್ಲಾಸ್ ಮಾಡ್ತಾ ಇಲ್ಲ ಅಂತಲ್ಲ. ಅದೇ ಅಲ್ಲಲ್ಲ, ದೇವಸ್ಥಾನ ಪರವಾಗಿ ಈಗ 1.5-2 ವರ್ಷದಿಂದ ತುಂಬಾ ಸೇವೆ ಮಾಡಿದ್ದವರು. ಈಗ ಸದ್ಯಕ್ಕೆ ಕ್ಲಾಸಸ್ ಅವರು ನಮ್ಮ ದೇವಸ್ಥಾನ ವತಿಯಿಂದ ಅಲ್ಲ, ಹಾಗೆ ಕ್ಲಾಸಸ್. ಅದೇ ಹೇಳಿದೆ, ಮೆಸೇಜ್ ಕಳ್ಸಿದ್ರಲ್ವಾ? ಇದ್ರಲ್ಲಿ ಮೆಸೇಜ್ ಕಳ್ಸಿದ್ರು, ಇದಾಗ ನಿಲ್ಲಿಸ್ಬಿಟ್ಟಿದೀನಿ ನಾನು ವೈಯಕ್ತಿಕ ಕಾರಣಗಳಿಂದ ಮಂಗಳೂರು ದೇವಸ್ಥಾನ ಅಂತ. ಬಟ್ ಇವತ್ ಬೆಳಿಗ್ಗೆ ಬಂದಿದ್ರು ಅಂತ ಆ ಮಾತಾಜಿ ಹೇಳ್ತಾ ಇದ್ದಾರೆ. ಅವ್ರದೇ ಒಂದು ಸಪರೇಟ್ ಲಿಂಕ್ ಅಲ್ಲಿ ಮಾಡ್ತಾ ಇದ್ದಾರೆ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಭಾಗವತಂ ಲಿಂಕ್ ಅಲ್ಲಿ ನನಗೆ ಕೇಳಿದೆ. ಒಂದು ತಿಂಗಳಿಂದಾನು. ಸೊ ಅದು ಮಂಗಳೂರು ದೇವಸ್ಥಾನ ಇರ್ತಾರ ಪ್ರಭುಜಿ? ಮಂಗಳೂರು ಯಾವ ದೇವಸ್ಥಾನ ನಮ್ಮ ಇಸ್ಕಾನ್ ದೇವಸ್ಥಾನದಿಂದ ಕಡೆಯಿಂದ ಇಲ್ಲ, ಯಾವ್ದು ಅವರು ಸ್ವಲ್ಪ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಆದ್ರೆ ಯಾವ ನಮ್ಮ ಇಸ್ಕಾನ್ ದೇವಸ್ಥಾನ ಕಡೆಯಿಂದ ಕ್ಲಾಸಸ್ ಮಾಡ್ತಾ ಇಲ್ಲ. ಓ, ಸಪರೇಟ್ ಆಗ ಸಪರೇಟ್ ಆಗಿ ಮಾಡ್ತಾ ಇದ್ದಾರೆ. ಇಸ್ಕಾನ್ ಮಂಗಳೂರು ಅಂತಾನೆ ಅಲ್ಲ, ಯಾವ ಇಸ್ಕಾನ್ ಕೇಂದ್ರದಿಂದ ಮಾಡ್ತಾ ಇಲ್ಲ ಸದ್ಯಕ್ಕೆ. ಓಕೆ. ಬೆಳಿಗ್ಗೆ ಭಗವದ್ಗೀತೆ ಇನ್ಯಾರಾದ್ರೂ ನಿರ್ಜಲ ಮಾಡಿದ್ರ ಇವತ್ತು? ಇನ್ಯಾರಾದ್ರೂ ಭಕ್ತರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜಯತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೀವೇನ್ ಮಾಡ್ತೀರಿ? ನಾನು 6 ಗಂಟೆವರೆಗೆ ನಿರ್ಜಲ ಮಾಡಿದೆ, ಈಗ ಸ್ವಲ್ಪ ನೀರು ತಗೊಂಡೆ. ಓ, ನೀವು ಕೂಡ ಫುಲ್ ಆಲ್ಮೋಸ್ಟ್ 6 ಗಂಟೆ ಅಂದ್ರೆ ಆಯ್ತು, 3/4 ದಿವಸ ಆಯ್ತು ಆಗ್ಲೇ. ಬೆಳಿಗ್ಗೆ ಅಂದ್ರೆ ಇನ್ನೇ. ಹೌದೌದು. ಮಾಡುವಂತ ಎನ್ಸ್ಕೊಂಡೆ. ಲಾಸ್ಟ್ ಎಲ್ಲ ನಾನ್ ನಿರ್ಜಲನೆ ಮಾಡುದು. ಇವತ್ತು ಮಾಡಿದ್ರೆ ಒಳ್ಳೇದಿತ್ತು ನಿರ್ಜಲ. ತಲೆನೋವು ಜಾಸ್ತಿ ಸ್ಟಾರ್ಟ್ ಆಯ್ತು ಇವತ್ತು, ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ತುಂಬಾ ಚಳಿ ಅಲ್ವಾ, ಅದಕ್ಕೋಸ್ಕರ ಇರ್ಬೋದೇನಾ. ಸ್ವಲ್ಪ ಮಜ್ಜಿಗೆ ಕುಡಿದು ಬಿಟ್ಟೆ ಅಷ್ಟೇ. ಹಾಗೆ, ಮತ್ತೆ ಇಲ್ಲಾಂದ್ರೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ತಲೆನೋವು. ಹಾಗೆ ಪ್ರಭುಜಿ. 6 ಗಂಟೆ 6:30ವರೆಗೆ ಮಾಡಿದೆ. ಪೂಜೆ ಮಾಡಿ, ಸ್ನಾನ ಮಾಡಿ, ಪೂಜೆ ಎಲ್ಲ ಮಾಡಿದ್ಮೇಲೆ ಇದ್ ಮಾಡಿದೆ 7 ಗಂಟೆವರೆಗೆ. ಹಾಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇನ್ಯಾರು ಭಕ್ತರು ಮಾಡ್ತಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ನಾನ್ ನಿರ್ಜಲ ಮಾಡಿದೆ ಪ್ರಭುಜಿ ಇವತ್ತು. ಹರಿಣಿ ಮಾತಾಜಿ, ಓಕೆ. ಹೌದು, ಹರೇ ಕೃಷ್ಣ ಪ್ರಭುಜಿ. ನೀವು ಕೂಡ ಇವಾಗ ಕಂಟಿನ್ಯೂಸ್ ಆಗಿ ಎಷ್ಟು ಸಮಯ ಮಾತಾಜಿ? ಕಂಟಿನ್ಯೂಸ್ ಆಗಿ 1.5 ವರ್ಷದಿಂದ ನಿರ್ಜಲ. ಪ್ರತಿ ಹೌದು ಹೌದು ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ನೀವು ಮಾತಾಜಿ, ಲಕ್ಷ್ಮೀ ಮಾತಾಜಿ? ನಾನು ನಿರ್ಜಲ ಮಾಡ್ತಾ ಇದ್ದೇನೆ ಕೃಷ್ಣನ್ ಕೃಪೆಯಿಂದ. ನಂದು 1 ವರ್ಷ ಆದ್ಮೇಲೆ ಆಯ್ತು. ಹೌದಾ, ನೀವು 1 ವರ್ಷದಿಂದ? ಒಳ್ಳೇದು ಒಳ್ಳೇದು. ಮಂಗಳೂರು ಇನ್ಸ್ಟಿಟ್ಯೂಟ್ ಸೇರಿದಾಗಿಂದ ಕೃಷ್ಣ ಪ್ರಜ್ಞೆ ಬಂದಾಗಿಂದ ಕೃಷ್ಣ ನಡೆಸ್ಕೊಡ್ತಾ ಇದ್ದಾನೆ. ಮಾಡ್ತಾ ಇದ್ದೀರಾ? ಎಲ್ಲ ಕೃಷ್ಣನ್ ಬಲ, ನಿಮ್ಮ ಅನುಗ್ರಹ. ಇಲ್ಲ, ಕೃಷ್ಣ ಅನುಗ್ರಹ ಎಲ್ಲ ಶಿಲ ಪ್ರಭುಪಾದರ. ಆದ್ರೂ ನಿಮ್ ಮಾರ್ಗದರ್ಶನದಿಂದ ನಾವು ಈ ಮಾರ್ಗದಲ್ಲಿ ಬಂದಿದ್ದೀವಿ. ಈಗ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಎಲ್ಲಾ ಕ್ಲಾಸ್ಗಳನ್ನ. ಸೊ ಬಹಳ ಜನ ಭಕ್ತರು ಇಲ್ಲಿ ಹೇಳಿದ್ದು ಈಗ ನಿರ್ಜಲ ಮಾಡ್ತಾ ಇದ್ದಾರೆ. ತುಂಬಾ ಜನ ಮಾತಾಜಿ ಜಯಂತಿ ಮಾತಾಜಿ ಎಲ್ಲ ಮಾಡ್ತಾ ಇದ್ರು. ಇವತ್ತೇನೋ ಆಗಿಲ್ಲ, ಇಲ್ಲ ಅಂದ್ರೆ ಅವ್ರು ಕೂಡ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಮತ್ತೆ ಸೀತಾ ಮಾತಾಜಿ ಬರೀ ನೀರು ತಗೊಳ್ತಾ ಇದಾರೆ ಅಂತ ಹೇಳಿದ್ರು. ಸ್ವಲ್ಪ ಜನ ಎಲ್ಲ ಬರೀ ಫ್ರೂಟ್ಸ್, ರೇಖಾ ಮಾತಾಜಿ ಎಲ್ಲ ಹೇಳಿದ್ರು. ಕೃಷ್ಣಮೂರ್ತಿ ಪ್ರಭುನು ನಿರ್ಜಲ. ಸೊ ಫ್ರೂಟ್ಸ್ ತಗೊಳ್ತೇನೆ ಪ್ರಭುಜಿ, ಫ್ರೂಟ್ಸ್ ತಗೊಳ್ತೇನೆ 1 ಸಲ. ಮತ್ತೆ ಮಧ್ಯಾಹ್ನ ತನಕ ನಿರ್ಜಲ ಮಾಡಿದ್ದೇನೆ. ಸೊ ಫಸ್ಟ್ ಇವತ್ತು ಏಕಾದಶಿ ಆದ್ರಿಂದ ಸ್ವಲ್ಪ ಅದರ ಇದನ್ನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮತ್ತೆ ಇವತ್ತು ಟಾಪಿಕ್ ಹೋಗೋಣ. ಆಕ್ಚುಲಿ ಇವತ್ತು ಟಾಪಿಕ್ ದಶಾವತಾರ. ದಶಾವತಾರದಲ್ಲಿ ಭಗವಂತನ ನಾನಾ ಅವತಾರಗಳು ಈ ಭಾಗವತದಲ್ಲಿ ಕೊಟ್ಟಿರೋದು. ಸೊ ಒಂದೊಂದು ಅವತಾರದಲ್ಲಿ ಅದರಿಂದ ನಾವು ಕಲಿಯೋ ಪಾಠ ಸೊ ಅಂತ ಆ ರೀತಿಯಲ್ಲಿ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಸೊ ಇವತ್ತು ನೋಡೋಣ, ಸ್ವಲ್ಪ ಏಕಾದಶಿ ವಿಚಾರ ಸ್ವಲ್ಪ ಚರ್ಚೆ ಮಾಡೋಣ. ನಂತರ ಎಷ್ಟಾಗುತ್ತೆ ಅಷ್ಟು ಪ್ರಾರಂಭ ಮಾಡೋಣ. ನೆಕ್ಸ್ಟ್ ಬರೋ ಸಂಡೆಯಿಂದ ನಾವು ದಶಾವತಾರ ಇದನ್ನು ಮಾಡ್ತೀವಿ. ನರಸಿಂಹ ಅವತಾರ ಫಸ್ಟಿಗೆ ಅಂತ ಒಂದು PPT ಇತ್ತು. ಸೊ ನೆಕ್ಸ್ಟ್ ವೀಕ್ ಅದು ಇಂಗ್ಲೀಷಲ್ಲೇ ಇದೆ, ನಾನು ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಕನ್ನಡದಲ್ಲಿ ಮಾಡಬೇಕಿತ್ತು, ನನಗೆ ಸಮಯ ಆಗಲಿಲ್ಲ, ಸಮಯ ಮಾಡ್ಕೊಡ್ತಾ ಇಲ್ಲ. ಎಸ್, ಓಕೆ. ಯಾರು ಓದ್ತೀರಾ? ಇಲ್ಲಿ ಕಾಣುತ್ತಾ? ಇಲ್ಲಿ ನಾನು ಸ್ಕ್ರೀನ್ ಅಲ್ಲಿ ಇಟ್ಟಿರೋದು. ಓಕೆ, ಜಯಂತಿ ಮಾತಾಜಿ ಓದ್ತೀರಾ? ಇದು ಕಾಣುತ್ತೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಜಯಂತಿ ಮಾತಾಜಿ. ಅದೇ ಪ್ರಭುಜಿ ಓದ್ತೇನೆ. ಹರೇ ಕೃಷ್ಣ. ಅದು ಸಣ್ಣದುಂಟು ಪ್ರಭುಜಿ, ಅಕ್ಷರ ಸ್ವಲ್ಪ ಇದ್ ಮಾಡ್ತೀರಾ, ಎನ್ಲಾರ್ಜ್ ಮಾಡ್ತೀರಾ? ಎನ್ಲಾರ್ಜ್ ಮಾಡಿ ಟ್ರೈ ಮಾಡ್ತೀನಿ. ಹೇಗಿದು ಎನ್ಲಾರ್ಜ್ ಮಾಡೋದು? ಕ್ಲೋಸ್ ಮಾಡೋದು ಆಗ್ಬೇಕು. ಈಗ ಬರ್ತದೆ ಪ್ರಭುಜಿ, ಸ್ವಲ್ಪ ಓಕೆ. ಇದು ಏನೋ ಹೋಯ್ತು. ಇದನ್ನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿದ್ರೆ ಅವಾಗ ಸ್ವಲ್ಪ ಓಕೆ ಪ್ರಭು. ಇರಿ ಮಾತಾಜಿ. ಓಕೆ, ಓದ್ತೇನೆ. ಹರೇ ಕೃಷ್ಣ. ಏಕಾದಶಿ ಅಂದರೆ ಏನು? ಪುನಃ ಹೋಯ್ತು. ಇರಿ ಮಾತಾಜಿ, ಎಲ್ಲರೂ ಒಂದ್ ನಿಮಿಷ ಮಾತಾಜಿ, ಎಲ್ಲರೂ ಮ್ಯೂಟ್ ಮಾಡ್ಬಿಟ್ರೆ ಯಾವಾಗ ನೀವು ಓದಕ್ಕೆ ಸರಿ ಹೋಗುತ್ತೆ. ಮಾತಾಜಿ ಈಗ ಅನ್ಮ್ಯೂಟ್ ಮಾಡ್ತೀನಿ. ಓದಿ ಮಾತಾಜಿ. ಓಕೆ ಪ್ರಭು, ಸ್ವಲ್ಪ ದೊಡ್ಡ ಮಾಡ್ಬೇಕು ಪ್ರಭುಜಿ. ಸ್ವಲ್ಪ ಹೀಗೆ ಇಲ್ಲಿ ದೊಡ್ಡ ಮಾಡೋದು. ಓಕೆ, ಹರೇ ಕೃಷ್ಣ. ಏಕಾದಶಿ ಎಂದರೇನು? ಏಕಾದಶಿ ಚಂದ್ರನ ಚಕ್ರದ 11ನೇ ದಿನ, ಹುಣ್ಣಿಮೆ ಮತ್ತು ಅಮಾವಾಸ್ಯದಿಂದ ಭಗವಾನ್ ಹರಿಯ ದಿನವೆಂದು ಪ್ರಸಿದ್ಧವಾಗಿರುವ ಇದನ್ನು ಉಪವಾಸಕ್ಕೆ ಸೂಕ್ತವಾದ ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿ ಆಚರಿಸಲಾಗುತ್ತದೆ. ಏಕಾದಶಿ ವ್ರತವನ್ನು ಯಾರು ಆಚರಿಸಬೇಕು? ಪುನಃ ಹೋಯ್ತು ಪ್ರಭುಜಿ. ಏಕಾದಶಿಯನ್ನು ಮಕ್ಕಳು, ಮಹಿಳೆಯರು ಸೇರಿದಂತೆ ಎಲ್ಲಾ ವರ್ಗದ ಜನರು ಆಚರಿಸಬೇಕು. ಧರ್ಮ ಗ್ರಂಥಗಳ ಪ್ರಕಾರ 8ನೇ ವಯಸ್ಸಿನಿಂದ 9 ವರ್ಷದವರೆಗೆ ಒಬ್ಬ ವ್ಯಕ್ತಿಯು ಏಕಾದಶಿ ದಿನಗಳಲ್ಲಿ ಉಪವಾಸ ಮಾಡಬೇಕು. ಅದು ಶೇಕ್ ಆಗ್ತಾ ಇದೆ. ನೋ ಪ್ರಾಬ್ಲಮ್. ನಿರ್ಜಲ ಏಕಾದಶಿ ಎಂದು ಅಕ್ಕಿ, ಗೋಧಿ, ರಾಗಿ ಏಕಾದಶಿಯಲ್ಲಿ ನಿಷೇಧಿಸಲಾದ ಆಹಾರಗಳು ಯಾವುವು?
ಪುನಃ ಇದಾಗ್ತಾ ಇದೆ, ಬ್ಲರ್ ಆಗ್ತಾ ಇದೆ. ಏಕಾದಶಿ ಎಂದು ಅಕ್ಕಿ, ಗೋಧಿ, ರಾಗಿ, ಮೆಕ್ಕೆಜೋಳ, ಜೋಳ, ರವೆ, ಅವಲಕ್ಕಿ, ಆಹಾರ ಧಾನ್ಯಗಳು ಮತ್ತು ಬೀನ್ಸ್, ದ್ವಿದಳ ಧಾನ್ಯಗಳು ತಿನ್ನಲೇಬಾರದು. ನಿರ್ಜಲ ಉಪವಾಸ, ನೀರಿಲ್ಲದೆ ಉಪವಾಸ ಮಾಡುವುದು ಸಜಲ. ನೀವು ನಿರ್ಜಲ ಉಪವಾಸವನ್ನು ಆರಿಸಲು ಸಾಧ್ಯವಾಗದಿದ್ದರೆ ನೀವು ಕೇವಲ ನೀರನ್ನು ತೆಗೆದುಕೊಳ್ಳಬಹುದು. ಸಫಲ, ನಿಮಗೆ ಸಜಲ ಮಾಡಲು ಸಾಧ್ಯವಾಗದಿದ್ದರೆ ನೀವು ಸ್ವಲ್ಪ ಹಣ್ಣು ಮತ್ತು ಹಾಲನ್ನು ಸಹ ತೆಗೆದುಕೊಳ್ಳಬಹುದು. 4, ಮುಂದಿನ ಆಯ್ಕೆಯು ನೀವು ಧ್ಯಾನೇತರ ಆಹಾರಗಳಿಂದ ತರಕಾರಿಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೊರತುಪಡಿಸಿ ಬೇರುಗಳು, ಬೀಜಗಳು ಇತ್ಯಾದಿಗಳನ್ನು, ಕಡಲೆ ಬೀಜ ಅಂದರೆ ನೆಲಗಡಲೆ, ಗೆಣಸು, ಮರಗೆಣಸು, ಸಾಬಕ್ಕಿ ಅಂದ್ರೆ ಸಾಬುದಾನ, ಆಲೂಗೆಡ್ಡೆ ಮತ್ತು ಇತರ ತರಕಾರಿಗಳನ್ನು ಉಪವಾಸದ ಸಮಯದಲ್ಲಿ ಒಮ್ಮೆ ಮಾತ್ರ ತೆಗೆದುಕೊಳ್ಳಬಹುದು. ಬೀನ್ಸ್, ಅವರೆಕಾಳು, ಹಳಸಂಡೆ ಮುಂತಾದನ್ನು ತಿನ್ನಬಾರದು, ಬೇಯಿಸಿ ತಿನ್ಬೇಕು. ಕೊನೆಯ ಆಯ್ಕೆಯ ಮೇಲಿನ ವಸ್ತುಗಳನ್ನು ನಿಯಮಿತ ದಿನದಂತೆ 3 ಬಾರಿ ತೆಗೆದುಕೊಳ್ಳುವುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದ. ಸೊ ನಾನು ಇದು 5ನೇದೇ ಫಾಲೋ ಮಾಡ್ತಾ ಇರೋದು, 4 5ನೇದೇ. ಓಕೆ, ಎನಿವೆ, ಸೊ ಇಲ್ಲಿ ಹೇಳೋ ರೀತಿಯಲ್ಲಿ ಏಕಾದಶಿ ದಿವಸ ನಾವು ಒಂದು ಏಕಾದಶಿ ವ್ರತ, ಇದು ದೃಢ ವ್ರತ. ಸೊ ಭಗವದ್ಗೀತೆ ಕೃಷ್ಣ ಹೇಳ್ತಾರೆ, ಭಕ್ತಿಯ ಕಾರ್ಯಗಳಲ್ಲಿ ಕೆಲವು ತಪಸ್ಸೆಗಳನ್ನು ಆಚರಿಸಬೇಕು. ಸೊ ಭಕ್ತಿ ಅಲ್ಲಿ ಈ ಭಕ್ತಿಯ ತಪಸ್ಸೆಗಳು ಅಂತ ಹೇಳ್ಬೋದು. ಏಕಾದಶಿ ಒಂದು ಕಾರ್ಯ ಅಂದ್ರೆ ಭಕ್ತಿಯ ಮಾರ್ಗದಲ್ಲಿ ಮಾಡುವ ತಪಸ್ಸೆಗಳು. ಸೊ ಹಿಂದೆ ಭಕ್ತರು, ಇದು ಹಿಂದೆ ಅಂದ್ರೆ ವೈದಿಕ ಕಾಲದಿಂದ ಇದೊಂದು ಏಕಾದಶಿ ವ್ರತ ಅನ್ನೋದು ಮೊದಲಿಗೆ ನಾವು ಹೇಳಿದಾಗೆ ನಿರ್ಜಲವನ್ನೇ ಪಾಲನೆ ಮಾಡ್ತಾ ಇದ್ರು. ನಿರ್ಜಲ ಅಂದ್ರೆ ನೀರು ಕೂಡ ಇಲ್ಲ, ಸಂಪೂರ್ಣವಾಗಿ ಆ ದಿವಸ ಉಪವಾಸ ಹಾಗೆ ಮಾಡ್ತಾ ಇದ್ರು. ಸೊ ಮುಖ್ಯವಾಗಿ ಏನಂದ್ರೆ ಈ ಉಪವಾಸದ ಇದು ಅರ್ಥ, ಉಪವಾಸ ಅಂದ್ರೇನೆ ವಾಸ. ಇದರ ಮೂಲಕ ನಾವು ವೈಕುಂಠ ವಾಸಕ್ಕೆ ಹತ್ರ ಆಗ್ತೇವೆ. ಇದರಿಂದ ಕೇವಲ ನಾವು ಆಹಾರವನ್ನು ಬಿಟ್ಟು ಅಂತ ಅಲ್ಲ, ಅದಕ್ಕಿಂತ ಹೆಚ್ಚು ಅದರ ಇದೇನಂದ್ರೆ ಇದರ ಉದ್ದೇಶ ನಾವು ಭಗವಂತನ ನಿತ್ಯಧಾಮವಾದ ವೈಕುಂಠ ಲೋಕಕ್ಕೆ ಪ್ರವೇಶಗೊಳ್ಳಿಕ್ಕೆ ಹತ್ತಿರವಾಗ್ತಾ ಇದ್ದೀವಿ. ಉಪವಾಸ, ಅಂದ್ರೆ ಹತ್ತಿರ. ಉಪನಯನ, ಈ ತರ ಅಂದ್ರೆ ಪದಗಳೇ ಹೇಳೋದು. ಈ ರೀತಿ ಹತ್ತಿರವಾಗಿ ಹೋಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇದು. ಆ ರೀತಿ ಅಭ್ಯಾಸ ಮಾಡುವಂಥದ್ದು. ಸೊ ಏಕಾದಶಿ ಈ ಪದ್ಧತಿ ಭಕ್ತಿ ಚಟುವಟಿಕೆಗಳಲ್ಲಿ ಮುಖ್ಯವಾದ ಚಟುವಟಿಕೆ. ಸೊ ನೀವು ಇದು ಕೂಡ ಕೇಳಿರ್ತೀರಾ ಎಲ್ಲರೂ, ಅಂಬರೀಷ್ ಮಹಾರಾಜರ ಕಥೆಯಲ್ಲೂ ಕೂಡ ದುರ್ವಾಸ ಮುನಿಗಳು ಕೇಳಿದ್ದಾರೆ. ಅಂಬರೀಷ್ ಮಹಾರಾಜ ಒಬ್ಬ ದೊಡ್ಡ ಮಹಾರಾಜ, ಶುದ್ಧ ಭಕ್ತನು, ಲೋಕವಿಖ್ಯಾತ. ಎಲ್ಲ ಜನರು ಅವರಿಗೆ ಅಷ್ಟು ಗೌರವ ಕೊಡ್ತಾ ಇದ್ದಾರೆ. ಸಹಜವಾಗಿ ಅಷ್ಟು ರೀತಿಯಲ್ಲಿ ರಾಜರಲ್ಲಿ ಏನ್ ಹೇಳೋದು, ರಾಜರಲ್ಲಿ ಋಷಿ ಸ್ವಭಾವದಲ್ಲಿ ಅವರಿರೋದವರು. ಸೊ ಹಾಗಿರೋ ವ್ಯಕ್ತಿ. ಸೊ ದುರ್ವಾಸ ಮುನಿ ಕೇಳಿದ್ಮೇಲೆ, ನಾನು ಒಬ್ಬ ಸನ್ಯಾಸಿ, ನಾನು ಒಬ್ಬ ದೊಡ್ಡ ತಪಸ್ವಿ. ಸೊ ಹೀಗಿದ್ದು ಈ ವ್ಯಕ್ತಿ ನನಗಿಂತನೂ ಹೆಚ್ಚು ಗೌರವವನ್ನು ಸಮಾಜದಲ್ಲಿ ಪಡಿತಾ ಇದ್ದಾನೆ. ನಾನೆಂದರೆ ಇಷ್ಟು ವರ್ಷಗಳು ತೀವ್ರ ತಪಸ್ಸೆಯನ್ನು ಆಚರಿಸಿದ್ದೇನೆ. ನಾನು ಕಾಡಿನಲ್ಲಿ ಇದ್ದು, ನಾನು ಬೆಟ್ಟದ ಮೇಲೆ, ಗುಡ್ಡೆಯಲ್ಲಿ, ಪರ್ವತದಲ್ಲಿ, ಹಿಮಾಲಯ, ಸೊ ಅಲ್ಲಿರೋ ಚಳಿ, ಅಲ್ಲಿರೋ ಗಾಳಿ, ಅಲ್ಲಿರೋ ಅಷ್ಟಿದ್ರಲ್ಲಿ ನಾನು ಅಷ್ಟಾಂಗ ಯೋಗ ಸಿದ್ಧಿಗಳನ್ನು ಪಡೆದು ಸೊ ನಾನಿದ್ದೇನೆ. ಆದ್ರೆ ಈ ವ್ಯಕ್ತಿ ಏನ್ ಸಾಧಾರಣ ಒಂದು ಗೃಹಸ್ಥ, ಸಾಮಾನ್ಯ ಒಂದು ಜನರ ಮಧ್ಯೆ ಇದ್ಕೊಂಡು, ನಗರದಲ್ಲಿ ಇದ್ಕೊಂಡು, ಒಂದು ಅರಮನೆಯಲ್ಲಿ ರಾಜ ಅಂದ್ರೆ ಎಲ್ಲ ಸುಖಗಳ ಮಧ್ಯೆ. ಈ ವ್ಯಕ್ತಿಗೆ ಏನಷ್ಟು ಗೌರವ, ಏನ್ ಈ ವ್ಯಕ್ತಿಯಲ್ಲಿ ಅಷ್ಟು ವಿಶೇಷ ಅಂತ ಅವರು ಒಂದು ಸಮಯದಲ್ಲಿ ಸ್ವಲ್ಪ ಅವ್ರಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ತಪ್ಪು ಅರ್ಥ ಮಾಡ್ಕೊಂಡು ಅವರು ನೋಡೋಣ ಈ ವ್ಯಕ್ತಿ ಏನು ಅಂತ ನೋಡೋಣ, ಈ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಅವರ ಸ್ಥಾನವನ್ನು ತೋರಿಸ್ಬೇಕು. ಅವ್ರು ತುಂಬಾ ಒಂದು ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ನೋಡೋಣ, ಸೊ ಅವ್ರ ಸ್ಥಾನವನ್ನು ತೋರಿಸ್ಬೇಕು. ಸೊ ಆ ರೀತಿ ಬರ್ತಾರೆ ಅವರು. ಯಾರು? ದುರ್ವಾಸ ಮುನಿಗಳು ಬಂದ ಮೇಲೆ ಯಾರು ನಮ್ಮ
ಅಂಬರೀಷ್ ಮಹಾರಾಜರು ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಶುದ್ಧ ಭಕ್ತರು. ಹಾಗೆ ಒಬ್ಬ ಋಷಿಮುನಿಗಳು ಬಂದಾಗ ಒಬ್ಬರು ಶುದ್ಧ ವ್ಯಕ್ತಿ ದುರ್ವಾಸ ಅಂದ್ರೆ ತುಂಬಾ ಏನ್ ಹೇಳ್ತಾರೆ, ತುಂಬಾ ವರ್ಷ ತೀವ್ರ ತಪಸ್ಸೆ ಮಾಡಿ ಸಿದ್ಧಿಗಳು ಮತ್ತೆ ಶಕ್ತಿಯನ್ನು ಪಡೆದ ವ್ಯಕ್ತಿ. ಸಾಧಾರಣ ತಪಸ್ವಿ, ಸಾಧಾರಣ ಋಷಿ, ಸಾಧಾರಣ ವ್ಯಕ್ತಿ ಅಲ್ಲ ಅಂಬರೀಷ್ ಮಹಾರಾಜ್. ಆಮೇಲೆ ಯಾರು ದುರ್ವಾಸ ಮುನಿಗಳು. ಆದರೂ ಅವರು ಹಾಗೆ ಅವ್ರ ಗೌರವದಿಂದ ಅವ್ರನ್ನ ಬರಮಾಡಿ ಅವರಿಗೆ ನೀವು ಆತಿಥ್ಯವನ್ನು ನನಗೆ ಅತಿಥಿಯಾಗಿ ಬಂದಿದ್ದೀರಿ, ಸೊ ತುಂಬಾ ನಮಗೆ ಭಾಗ್ಯ ಅಂತ ದಿವಸ. ಸೊ ಆ ದಿವಸ ನಾವು ಕೇಳೋದು ದ್ವಾದಶಿ ದಿವಸ. ದ್ವಾದಶಿ ಅಂದ್ರೆ ಇವತ್ತಿನ ಮರು ದಿವಸ, ನಾಳೆ ದ್ವಾದಶಿ. ಸೊ ಆ ದಿವಸ ಸೊ ಯಾವ ಏಕಾದಶಿ, ನನಗೆ ಎಕ್ಸಾಕ್ಟ್ ಏಕಾದಶಿ ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಏಕಾದಶಿ 15 ದಿವಸಕ್ಕೊಮ್ಮೆ ಬರ್ತಾ ಇರುತ್ತೆ. ಸೊ ಇದು 27-28 ಏಕಾದಶಿಗಳು ವರ್ಷದಲ್ಲಿ ಬರೋದು, 28 ಆಲ್ಮೋಸ್ಟ್ 26. ಸೊ ಅಷ್ಟು ಏಕಾದಶಿಗಳಲ್ಲಿ ಇದು ಯಾವುದೋ ಒಂದು ಏಕಾದಶಿ ಬರುತ್ತೆ. ಏಕಾದಶಿ ದಿವಸ ಬರೋದಿಲ್ಲ, ಮರು ದಿವಸ ಬರುತ್ತೆ. ಏಕಾದಶಿ ಮರು ದಿವಸ ದ್ವಾದಶಿ. ಸೊ ಬಂದಾಗ ಇವರು ಅವ್ರಿಗೆ ಗೌರವದಿಂದ ಅವರಿಗೆ ಆಹ್ವಾನ ಮಾಡಿ, ನೀವು ಬನ್ನಿ ನನ್ನ ಈಗ ಆಹಾರವನ್ನು ದಯವಿಟ್ಟು ಸ್ವೀಕರಿಸಿ. ಅತಿಥಿಗೆ ಅವರಿಗೆ ಕಂಫರ್ಟಬಲ್, ಅವ್ರಿಗೆ ಏನ್ ಬೇಕು. ಮೊದಲಿಗೆ ಅವ್ರು ಹೇಳ್ತಾರೆ, ನಾನು ದೂರದಿಂದ ಬಂದೀನಿ, ಪ್ರಯಾಣ ಮಾಡಿ ಬಂದೀನಿ, ಹತ್ತಿರದ ನದಿಯಲ್ಲೇ ನಾನು ಈಗ ಸ್ನಾನ ಮಾಡಿ ಬರ್ತೇನೆ. ಸೊ ಹೋದವರು ಸ್ನಾನ ಮಾಡ್ಲಿಕ್ಕೆ ಅವರ ಇನ್ನೇನು ಸಂಧ್ಯಾ ವಂದನೆ, ಇನ್ನೇನು ಚಟುವಟಿಕೆ ಮಾಡಬೇಕು, ಮಾಡೋದ್ರಲ್ಲಿ ಸ್ವಲ್ಪ ಸಮಯ ಬರೋದಿಲ್ಲ, ಅವರು ತಡ ಮಾಡ್ತಾರೆ ಬರೋದು. ಸೊ ತಡ ಮಾಡೋದು ಆಗುತ್ತೆ. ಸೊ ಏಕಾದಶಿನ ವ್ರತ ಆಚರಿಸುವಾಗ ಮರು ದಿವಸ ದ್ವಾದಶಿ ದಿವಸ ಪಾರಣ ಸಮಯ ಅಂತ ಇದೆ. ಸೊ ಆ ಸಮಯದಲ್ಲೇ ಈ ವ್ರತವನ್ನು ಬಿಡಬೇಕಾಗುತ್ತೆ. ಸೊ ಏನ್ ನಾವು ಆಹಾರ ಪದಾರ್ಥಗಳನ್ನು ನೋಡಿದ್ವಿ ಅದು. ಸೊ ಈ ರೀತಿ ನಿರ್ಜಲ ಮಾಡೋರು ಯಾರಾದ್ರೂ ಆಗ್ಬೋದು, ಧಾನ್ಯವನ್ನು ತಗೊಂಡು ಬಿಡಬೇಕು. ಅದು ಕ್ರಮ ಏನು ಅಂದ್ರೆ, ಈ ಏಕಾದಶಿ ದಿವಸ ವರ್ಜನೆ, ಧಾನ್ಯಗಳು ಎಲ್ಲ ಏನೇನು ಪದಾರ್ಥಗಳು. ಸೊ ಈಗ ಮತ್ತೆ ಮರು ದಿವಸ ತಗೊಳ್ಳುವಾಗ ಆ ಪದಾರ್ಥಗಳನ್ನು ತಗೊಂಡು ಉಪವಾಸವನ್ನು ಬಿಟ್ಟಾಗ. ಸೊ ಹೀಗೆ ಇವರು ತಗೊಳ್ಬೇಕು, ಆದ್ರೆ ಸಮಯ ಆಗ್ತಾ ಇದೆ, ಇನ್ನ ಬರ್ಲಿಲ್ಲ ಇವರು ಮಹಾತ್ಮರು ಯಾರು, ನಮ್ಮ ದುರ್ವಾಸ ಮುನಿ. ಸೊ ಇವರು ಮೊದಲಿಗೆ ಅವರ ಮಂತ್ರಿಗಳನ್ನ ಮಾಡ್ತಾರೆ, ಕನ್ಸಲ್ಟ್ ಮಾಡ್ತಾರೆ. ಮಂತ್ರಿಗಳಿಗೆ ಹೇಳ್ತಾರೆ, ಏನ್ ಮಾಡ್ಬೇಕೀಗ, ಈ ತರ ಒಂದು ದ್ವಂದ್ವದ ಸಮಯ, ಏನ್ ಮಾಡ್ಬೇಕು. ಸೊ ಅವರೆಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅಂಬರೀಷ್ ಮಹಾರಾಜರೇ ತುಂಬಾ ಬುದ್ಧಿವಂತರು, ಶುದ್ಧ ಭಕ್ತರಾಗಿ ಅವ್ರಿಗೆ ತಿಳಿದಿದೆ. ಅವ್ರು ಹೇಳ್ತಾರೆ, ಇದು ವೇದ ಸಾಹಿತ್ಯಗಳ ಅನುಸಾರವಾಗಿ ನಿರ್ಜಲ ಉಪವಾಸ ಪರ್ಟಿಕ್ಯುಲರ್ ಮಾಡುವಾಗ ಆ ರೀತಿಯಲ್ಲಿ ಅವರು ನೀರು ಕುಡ್ದಿಲ್ಲ ಅವರು. ಸೊ ಹಾಗಾಗಿ ನಾನು ನೀರು ಕುಡಿದ್ರೆ ಹಾಗೆ ಆ ಉಪವಾಸ ಇದೊಂದು ವ್ರತವನ್ನು ಪಾಲಿಸಿದ ಹಾಗೆ, ನಾನು ಆ ವ್ರತದ ಇದನ್ನು ಏಕಾದಶಿಯನ್ನು ಬಿಟ್ಟ ಹಾಗೆ. ಯಾಕಂದ್ರೆ ನೀರು ಕುಡಿದಿಲ್ಲ ಸಂಪೂರ್ಣ ಏಕಾದಶಿ. ಸೊ ಹಾಗೆ ಅವ್ರದ್ದು ಹೇಳ್ತಾರೆ, ನಾನು ನೀರು ಕುಡಿತೇನೆ. ಆಮೇಲೆ ಒಂದು ರೀತಿ ನೀರು ಕುಡಿಯೋದು ಒಂದು ಅಗೌರವನೂ ಅಲ್ಲ. ಒಬ್ಬ ಅತಿಥಿ ಬರೋ ಮುಂಚೆ ಅವ್ರು ಬರೋ ಮುಂಚೆ ನಾವೆಲ್ಲ ತಯಾರಿ ಮಾಡಿ ಆಹಾರವನ್ನು ತೆಗೆದುಕೊಂಡ್ಬಿಟ್ಟು ಆಮೇಲೆ ನೀವು ತಗೊಳ್ಳಿ ಅನ್ನೋದಕ್ಕಿಂತ, ಇದು ಬರೀ ನೀರು ಕುಡಿದಿರೋದು, ಸ್ವಲ್ಪ ನೀರು ಅಷ್ಟೇ. ಸೊ ಹಾಗೆ ಅವರು ಆಲೋಚನೆ ಮಾಡಿ ಆ ನೀರು ಸ್ವಲ್ಪ ತಗೊಳ್ತಾರೆ. ಸೊ ನೀರು ತಗೊಂಡಿದ ತಕ್ಷಣವೇ ಅಲ್ಲೇ ದುರ್ವಾಸ ಮುನಿಗೆ ತಿಳಿದ್ರು. ಹೇಳ್ತಾರೆ, ದುರ್ವಾಸ ಮುನಿ ಎಷ್ಟು ನೋಡಿ, ಅವ್ರಿರೋದು ಎಲ್ಲೋ ಸ್ನಾನ ಮಾಡ್ತಾ ಇದಾರೆ, ಎಲ್ಲೋ ನೀರಿನಲ್ಲಿ, ನದಿಯ ದಡದಲ್ಲಿ. ಆದ್ರೆ ಇಲ್ಲಿ ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅಲ್ಲೇ ಕಾಣ್ತಾ ಇದ್ದಾರೆ. ಸೊ ಅವ್ರಿಗೆ ನೋಡಿ ಅವಾಗ ಸಿಕ್ಬೇಕಿತ್ತು ಅವ್ರಿಗೆ ಏನೋ ಒಂದು ಅವಕಾಶ, ಏನೋ ಒಂದು ಚಿಕ್ಕ ಕಾರಣ ಸಿಕ್ಕಿದ್ದೆ ಅವ್ರೀಗ ಅಲ್ಲಿ ಓಡಿ ಬರ್ತಾರೆ ಅವರು. ಸೊ ಅಲ್ಲಿಗೆ ಬಂದಿದ ತಕ್ಷಣವೇ ಈಗ ಅಂಬರೀಷ್ ಮಹಾರಾಜರನ್ನು ಚಿಕ್ಕ ಇದು ಅವ್ರೇನ್ ದೊಡ್ಡ ಇದು ಅಗೌರವದಿಂದ ಮಾಡಲೇ ಇಲ್ಲ. ಅವ್ರು ಮಾಡಿದ್ದೇನಂದ್ರೆ, ಏಕಾದಶಿ ಕ್ರಮ ಇದೆ, ಕ್ರಮವನ್ನು ಪಾಲನೆ ಮಾಡಬೇಕು, ಹಾಗೆ ಅವರು ಮಾಡಿದ್ದಷ್ಟೇ. ಆದ್ರೆ ಇವಾಗ ಇವರು ಅಷ್ಟು ಕೋಪದಿಂದ ದುರ್ವಾಸ ಮುನಿ ಬಂದು ಈ ಚಿತ್ರ ನೋಡಿ, ಚಿತ್ರ ಹೇಗೆ ದೊಡ್ಡದು ಮಾಡೋದು ಇದು. ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಹೇಗೆ ಓಕೆ,
ಇಲ್ಲಿ ಅಂಬರೀಷ್ ಮಹಾರಾಜ ತುಂಬಾ ಚಿತ್ರಗಳಿದೆ, ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಇರೋದು ದುರ್ವಾಸನಿ ಬಂದಿದ್ದಾರೆ. ಬಂದು ಅವರ ಕೂದಲನ್ನು ತೆಗೆದು ಅದರಿಂದ ಒಂದು ಹಸುರನ್ನು ಸೃಷ್ಟಿ ಮಾಡಿ ಅಂಬರೀಷ್ ಮಹಾರಾಜನ ಕೊಲ್ಲಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಇದು ಸ್ವಲ್ಪ ದೊಡ್ಡದಾಗಿದೆ, ನೀವು ಮಾಡ್ಕೊಂಡು ನೋಡ್ಬೋದು. ರೈಟ್ ಸೈಡ್ ನೋಡ್ತಾ ಇದ್ದೀವಿ. ಹೇಗೆ ದೊಡ್ಡದು ಇಲ್ಲ, ಡೌನ್ಲೋಡ್ ಮಾಡಿ ತೋರಿಸ್ಬೇಕಿಲ್ಲ, ಇಲ್ಲಾಂದ್ರೆ ಡೌನ್ಲೋಡ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ಈಗ ಇದರಲ್ಲಿ ಒಬ್ಬ ಹಸುರನ್ನು ಸೃಷ್ಟಿ ಮಾಡಿ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಗೊತ್ತಿಲ್ಲ ನನಗೆ. ಓಕೆ, ಇದಾದ ಪರವಾಗಿಲ್ಲ ಅನ್ಸುತ್ತೆ. ಎಸ್, ಆದರೆ ಇಲ್ಲಿ ಅರ್ಧ ಮಾತ್ರ ಕಾಣ್ತಾ ಇದೆ ಈ ಚಿತ್ರ ಕೂಡ. ಫುಲ್ ಕಾಣೋದಿಲ್ಲ ಇದು ಚಿತ್ರ. ಚಿತ್ರನೇ ಅರ್ಧ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ನೋಡ್ಬೋದು ಅನ್ಸ್ಕೊಳ್ತೀನಿ. ಎಸ್, ಕ್ಲಾರಿಟಿ ಇಲ್ಲ, ಕ್ಲಿಯರ್ ಇಲ್ಲ ನೀವೇ. ಸೊ ಇಲ್ಲಿ ನೋಡ್ತಾ ಇರೋದು ದುರ್ವಾಸ ಮುನಿ ತಮ್ಮ ಕೂದಲಿನಿಂದ ಸೃಷ್ಟಿ ಮಾಡಿದ ಒಂದು ಹಸುರ ಈಗ ಅಂಬರೀಷ್ ಮಹಾರಾಜನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅಂಬರೀಷ್ ಮಹಾರಾಜರು ಅವರು ತಕ್ಷಣವೇ ಅವರು ಕೂಡ ಏನಾದ್ರು ಮಾಡ್ಬೋದಾಗಿತ್ತು, ಆದರೆ ಅಂಬರೀಷ್ ಮಹಾರಾಜರು ಮಾಡಲಿಲ್ಲ. ಅವರು ಸಹನೆಯಿಂದ, ಅವ್ರು ತಾಳ್ಮೆಯಿಂದ ಅವರು ಬರೋದು ಪ್ರತಿಯೊಂದು ನಮ್ಮ ಕರ್ಮವೇ. ಸೊ ನಾವು ಈ ಜನ್ಮದಲ್ಲ, ನಮ್ಮ ಕೋಟಿ ಜನ್ಮಗಳು, ಎಷ್ಟೆಷ್ಟು ಸಮಯದಿಂದ ನಾವಿಲ್ಲಿ ಭೌತಿಕ ಜಗತ್ತಿನಿಂದಲೇ ನಮ್ಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಇವರು ಶುದ್ಧ ಭಕ್ತರು, ಇವ್ರ ಕರ್ಮ ಇಲ್ಲ ಅವರು ಅಂಬರೀಷ್ ಮಹಾರಾಜರು. ಆದರೂ ಕೂಡ ಅವರು ಶುದ್ಧ ಭಕ್ತರಾದವರು ಅವರು ಯೋಚನೆ ಮಾಡೋದು, ಯಾರಾದರೂ ಏನಾದರೂ ಈ ರೀತಿಯಲ್ಲಿ ಅವರಿಗೆ ಒಂದು ಅನ್ಯಾಯ ಮಾಡೋದಾಗ್ಬೋದು, ಅವಾಗಿ ಹಿಂಸೆ ಮಾಡೋದಾಗ್ಬೋದು, ಇನ್ನೊಂದಾದಾಗ ಅವರು ಇನ್ನೊಬ್ಬ ವ್ಯಕ್ತಿ ಯಾರು ಮಾಡೋದು ಒಂದು ದೂಷಣೆ ಮಾಡೋದು. ಸೊ ಆ ಶುದ್ಧ ಭಕ್ತರ ನಮ್ಮ ವ್ಯತ್ಯಾಸ ಅದೇ. ನಮಗೆ ತಕ್ಷಣ ಕಾಣುತ್ತೆ, ಸೊ ನನಗೆ ಆ ವ್ಯಕ್ತಿ ಮಾಡಿದ್ರು ಅಂತ ಇಮಿಡಿಯೇಟ್ ಆಗಿ ನಾನು ತಕ್ಷಣವೇ ನಾನು ಅದು ಅವ್ರನ್ನೊಬ್ರನ್ನ ಪಾಯಿಂಟ್ ಮಾಡಿ, ಇವರಿಂದ ಈ ಥರ ಆಯಿತು, ಇವರು ನನಗೆ ಈ ಥರ ಮಾಡಿದ್ರು, ಇದು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಇದು ಮಾಡಿದ್ರು ಅಂತ ನಾನು ನಮ್ಮ ಸಹಜವಾಗಿ ನಮ್ಮ ಬದ್ಧ ಜೀವನದಲ್ಲಿ ನಮ್ಮ ಅನಿಸಿಕೆ, ನಮ್ಮ ಒಂದು ಗ್ರಹಣೆ ಯಾವ ವಸ್ತು ಕೂಡ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಶುದ್ಧ ಭಕ್ತರು ಆಗಿಲ್ಲ, ಅವರು ತಕ್ಷಣವೇ ಭಗವಂತನ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಭಗವಂತನ ಯಾಕೆ ಇಷ್ಟು ನಾನು ಏನ್ ತಪ್ಪು ಮಾಡಿದೆ, ನನ್ನಲ್ಲೇ ಏನೋ ತಪ್ಪಿತ್ತ ಅಂತ ಅವ್ರು ಅನ್ವೇಷಣೆ ಮಾಡ್ತಾರೆ. ಮೊದಲಿಗೆ ಇದು ಸಹಜವಾಗಿದೆ, ಇಲ್ಲಿ ತಪ್ಪು ಅವ್ರದ್ದೇನಿಲ್ಲ, ತಪ್ಪು ಇರೋದಿಲ್ಲಿ ದುರ್ವಾಸ ಮುನಿದು ಅಂತ ನಮಗೆ ಗೊತ್ತಿಲ್ಲ. ಅವರೇನು ಗೊತ್ತಿದ್ದು ಅವರು ಪ್ಲಾನ್ ಮಾಡಿ ಉಪಾಯದಿಂದ ಆತರ ಮಾಡಲಿಲ್ಲ. ಅಂಬರೀಷ್ ಮಹಾರಾಜರು ಬರ್ತಾರೆ, ಇವರು ದುರ್ವಾಸ ಮುನಿ, ಮತ್ತೆ ನಾನು ಪ್ಲಾನ್ ಮಾಡಿ ನಾನು ಅವ್ರು ಬರೋ ಮುಂಚೆನೆ ನಾನು ಹೇಗಿರೋ ದೊಡ್ಡ ವ್ಯಕ್ತಿ, ನಾನು ದೊಡ್ಡ ಮಹಾಭಾಗವತ ನಾನು. ಸೊ ಆಗಿರುವಾಗ ಅವ್ರಿಗೆ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ, ನಾನು ಅದನ್ನ ಬಿಟ್ಬಿಡೋಣ. ಸೊ ಆ ರೀತಿಯ ಪ್ಲಾನ್ ಮಾಡಲಿಲ್ಲ.
ಚಟುವಟಿಕೆಗಳು ಸನ್ನಿವೇಶಗಳು ಆಯಿತು. ಆಗಿ ಬಂದದ್ದು ಅವರು ಯಾವುದು ಮೋಸ್ಟ್ ಸೂಕ್ತವಾಗಿ ಆ ಸಿಚುವೇಶನ್, ಆ ಸನ್ನಿವೇಶದಲ್ಲಿ ಅಂತ ಅವರು ಇರುವ ಒಂದು ಮಂತ್ರಿಗಳನ್ನೆಲ್ಲ ಅವರು ಕನ್ಸಲ್ಟ್ ಮಾಡಿ ಶಾಸ್ತ್ರೋಕ್ತವಾಗಿ ಅವ್ರು ಮಾಡಿತ್ತು ಅಂಬರೀಷ್ ಮಹಾರಾಜ್. ಆದರೆ ದುರ್ವಾಸ ಮುನಿ ಇನ್ನೊಂದು ರೀತಿಯಲ್ಲೇ ಅರ್ಥ ಮಾಡ್ಕೊಂಡ್ರು. ಸೊ ಹೀಗೆ ಎಷ್ಟೋ ಸಲ ನಮ್ಮ ಜೀವನದಲ್ಲೂ ಸನ್ನಿವೇಶಗಳು ಬರ್ತವೆ, ಜನರು ನಮಗೆ ನಾವು ಅಪಾರ್ಥ ಮಾಡ್ಕೊಬೋದು, ಅವ್ರು ನಮ್ಮನ್ನು ಅಪಾರ್ಥ ಸನ್ನಿವೇಶಗಳು ಬರ್ತವೆ. ಭೌತಿಕ ಜಗತ್ತು ಅಂದ್ರೆ ಈ ಜಗತ್ತಿನಲ್ಲಿ ಒಂದೇ ರೀತಿಯಲ್ಲಿ ಸುಗಮವಾಗಿ ನಡೆದುಕೊಂಡು ಹೋಗೋದಿಲ್ಲ. ಭೌತಿಕ ಜಗತ್ತಿನಲ್ಲಿ ನಾವು ಇರೋವರೆಗೂ ಈ ರೀತಿ ಭಿನ್ನಾಭಿಪ್ರಾಯ, ಈ ರೀತಿಯ ಇನ್ನೊಂದು ನಡೆಯುವಂತದ್ದು. ಅದೇ ಇಲ್ಲಿ ನಾವು ಅಂಬರೀಷ್ ಮಹಾರಾಜರ ವ್ಯಕ್ತಿತ್ವದಲ್ಲಿ ನೋಡ್ಬೋದು, ಎಷ್ಟು ಸಹನೆ ಅಂತ ನೋಡ್ಬೋದು. ಅಂಬರೀಷ್ ಮಹಾರಾಜರು ಶುದ್ಧ ಭಕ್ತರು. ಸೊ ಎಷ್ಟಕ್ಕೆ ಅಂದ್ರೆ ನನಗೆ ಈಗ ಅವರು ವೈಯಕ್ತಿಕವಾಗಿ ರಕ್ಷಣೆ ಮಾಡ್ಕೊಳ್ಳೇ ಇಲ್ಲ, ವೈಯಕ್ತಿಕವಾಗಿ ಅವರು ಬಿಟ್ಬಿಟ್ರಲ್ಲಿಗೆ. ಆದರೆ ಅವರಿಗೆ ರಕ್ಷಣೆಗಾಗಿ ಭಗವಂತನು ಸುದರ್ಶನ ಚಕ್ರ, ಅವರು ಚಕ್ರದ ರೂಪದಲ್ಲಿ ಇದ್ದಾರೆ. ಅವರು ದೊಡ್ಡ ಭಕ್ತರು. ಸುದರ್ಶನ ಇದೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತನ ತುಂಬಾ ಆತ್ಮೀಯ ಭಕ್ತರು. ಸೊ ಅವರು ಭಗವಂತನು ಅವರೆಲ್ಲ ಶಕ್ತಿಯನ್ನು ಅವರು ಕೊಟ್ಟು ಅವ್ರು ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲೂ ಕೂಡ ವಿಶ್ವದಲ್ಲೂ ಕೂಡ ಅವರಿಗೆ ತುಂಬಾ ಒಂದು ಜವಾಬ್ದಾರಿ ಇದೆ ಅವರಿಗೆ. ಇದೆಲ್ಲ ಯಾವ್ದು ಗ್ರಹಣ ಸಮಯ ಅಂತ ಕೇಳ್ತೀವಿ ನಾವು, ಹಾಗೆಲ್ಲ ಆದಾಗೆಲ್ಲ ರಾಹು ಕೇತು ಅವರ ಒಂದು ಪ್ರಭಾವದಲ್ಲಿ ಸೂರ್ಯ ಚಂದ್ರರಿಗೆ ಒಂದು ಅಪಾಯ ಇರುತ್ತೆ. ಆ ಸಮಯದಲ್ಲಿ ಪ್ರತಿ ಸಮಯ ಬಂದು ಸುದರ್ಶನ ಬಂದು ಅವರನ್ನು ರಕ್ಷಿಸೋದು. ನೋಡಿ ಸೂರ್ಯ ಎಷ್ಟು ಸೂರ್ಯದ ಸ್ವಲ್ಪ ಹತ್ತಿರ ಹೋದ್ರೆ ನಾವು ಭಸ್ಮ ಆಗಿರ್ತೀವಿ. ಸೊ ಅಂತ ಸೂರ್ಯ ಚಂದ್ರರಿಗೆ ರಕ್ಷಣೆ ಕೊಡುವಂತ ವ್ಯಕ್ತಿ ಸುದರ್ಶನ ಅಂದ್ರೆ. ಸೊ ಆ ಸುದರ್ಶನ ಸಾಧಾರಣ ವ್ಯಕ್ತಿ ಅಲ್ಲ. ಸೊ ಈಗ ಸುದರ್ಶನ ಏನ್ ಮಾಡ್ತಾರೆ, ಅವ್ರಿಗೆ 1 ಸೆಕೆಂಡ್ ಸಾಕು. ಇಲ್ಲಿ ಇವರು ಸೃಷ್ಟಿಸಿದ ಅಸುರನನ್ನು ಒಂದು ಕ್ಷಣದಲ್ಲಿ ಅವರು ಸಾಯಿಸ್ಬೇಕು ಅಷ್ಟೇ. ಸುದರ್ಶನ ಬಿಸಿ ಸೂರ್ಯ ಏನು ಇಲ್ಲ ಅವರ ಮುಂದೆ. ಸೊ ಹಾಗೆ ಅವರು ಸೃಷ್ಟಿಸಿದ ಅಸುರನನ್ನು 1 ಸೆಕೆಂಡ್ ಅಲ್ಲಿ ಅವರು ನಾಶ ಮಾಡಿ, ನಂತರ ಅವರು ಇವಾಗ ದುರ್ವಾಸ ಮುನಿಯ ಬೆನ್ನತ್ತಾರೆ. ಸೊ ದುರ್ವಾಸ ಮುನಿ ಈಗ ಬೆನ್ನತ್ತಿದ ಮೇಲೆ ಅವರು ಅಲ್ಲಿಂದ ಪಲಾಯನ. ಸೊ ಇವಾಗ ಅವ್ರು ಬಂದದ್ದು ಅಂಬರೀಷ್ ಮಹಾರಾಜರಿಗೆ ಅವ್ರಿಗೆ ಏನೋ ಒಂದು ಇದು ಮಾಡ್ಲಿಕ್ಕೆ, ಅವರನ್ನು ಸಾಯಿಸ್ಲಿಕ್ಕೆ ಇವಾಗ ಅವರು ನಿರ್ಧಾರ ಮಾಡಿದ್ರು. ಅವರ ಅಂತ್ಯ, ಅವರ ಮರಣದಂಡನೆ ಅವರಿಗೆ ಕೊಟ್ಟಿದ್ರು ಆ ರೀತಿಯಲ್ಲಿ. ಆದ್ರೆ ಈಗ ಅವರಿಗೆ ಅವರ ಜೀವನವೇ ಅಪಾಯದಲ್ಲಿ. ಸೊ ಆ ಚಿತ್ರ ನನ್ನ ಮೊದಲೇ ಇದು ಆರ್ಗನೈಸ್ ಮಾಡಿ ಚೆನ್ನಾಗಿರುತ್ತೆ. ಎನಿವೆ ಇದು ಆರ್ಗನೈಸ್ ಫೋಟೋ ಇದೆ, ಒಂದು ನಿಮಿಷ ಇದೆ. ಸೊ ಈಗ ಅವರು ಪಲಾಯನ. ಸೊ ಹೇಳ್ತಾರೆ ಅಂಬರೀಷ್ ಮಹಾರಾಜರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ, ಭೂಲೋಕದಲ್ಲಿ ನಾವೆಲ್ಲೇ ಹೋಗ್ಬೋದು. ಇವಾಗ ಟೆರರಿಸ್ಟ್ಗೆ ಇದು ಕೊಡ್ತಾರೆ, ಒಸಾಮಾ ಬಿನ್ ಲ್ಯಾಡನ್ ಅವ್ರಿಗೆಲ್ಲ ಅಮೆರಿಕ ಅವ್ರು ಇದು ಮಾಡಿದಾಗ ಅವ್ರು ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಎಲ್ಲೆಲ್ಲೋ. ಸೊ ಹೀಗೆ ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಇಲ್ಲ ಅಂದ್ರೆ ಎಲ್ಲೋ ಒಂದು ಒಳಗೆ ಬೆಟ್ಟ ಗುಡ್ಡಗಳಲ್ಲಿ ಹೋಗ್ಬಿಡ್ಬೋದು, ಇಲ್ಲ ಅಂದ್ರೆ ಒಂದು ಅಡವಿನಲ್ಲಿ ಹೋಗ್ಬೋದು, ಕಾಡಿನಲ್ಲಿ. ಇನ್ನು ನೀರೊಳಗೆ ನಮ್ಗೆ ಹೋಗ್ಲಿಕ್ಕಾಗಲ್ಲ. ಸೊ ಹೇಳ್ತಾರೆ ಅಂಬರೀಷ್ ಇವರು ದುರ್ವಾಸ ಮುನಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಹಾಗಾಗಿ ಅವರು ನೀರಿನ ಒಳಗೆ ಕೂಡ ಅವರು ಸಮುದ್ರದ ಒಳಗೆ ಹೋದ್ರು ಕೆಳಗೆ. ಮತ್ತೆ ಇನ್ನೆಲ್ಲೋ ಹಿಮಾಲಯಗಳಲ್ಲಿ ಅಲ್ಲೆಲ್ಲ ನಾವು ಹೋಗ್ಲಿಕ್ಕಾಗಲ್ಲ, ನಮಗೆ ಅಲ್ಲಿ ನಮ್ಮ ಶ್ವಾಸ ಕೂಡ ನಮ್ಗೆ ತಗೊಳ್ಲಿಕ್ಕಾಗಲ್ಲ. ಅಲ್ಲಿ ಮೌಂಟ್ ಎವರೆಸ್ಟ್ ಎಲ್ಲ ಹತ್ತಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಸೊ ಇವರು ಅಲ್ಲಿ ಕೂಡ ಎಲ್ಲೆಲ್ಲ ಕಡೆ ಹೋಗ್ತಾರೆ. ಫಸ್ಟಿಗೆ ಭೂಲೋಕದಲ್ಲಿ ಎಲ್ಲ ತಿರುಗಾಟ ನಡೆಸ್ತಾರೆ. ಎಲ್ಲೋದ್ರು ಕೂಡ ಸುದರ್ಶನ ಬಿಡೋದು. ಸುದರ್ಶನ ಅವನ್ನ ಕೊಲ್ತಾ ಇಲ್ಲ, ಆದ್ರೆ ಅವ್ರ ಹಿಂದೆ ತುಂಬಾ ಹತ್ತಿರವಾಗಿ ಅವರ ಬೆನ್ನಿಗೆ ಅವರ ಬಿಸಿಯನ್ನು ಕೊಟ್ಟು ಕೊಲ್ಲೋ ರೀತಿಯಲ್ಲಿ ಹಿಂಬಾಲಿಸ್ತಾ ಇದ್ದಾರೆ. ಇನ್ನೇನು ನೆಕ್ಸ್ಟ್ ಇನ್ನೊಂದು ಸೆಕೆಂಡೋ ಇಲ್ಲ ನೆಕ್ಸ್ಟ್ ಕ್ಷಣನೋ ನಿಮ್ಮನ್ನು ನಾನು ಕೊಲ್ತೇನೆ. ಸೊ ಆ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಆ ನೋವು, ಆ ಬಿಸಿ ಕಾಣ್ತಾ ಇದ್ದಾರೆ. ಎಷ್ಟು ಹತ್ತಿರದಲ್ಲಿ ಅವರ ದೇಹವಾಗಿ ಅವ್ರಿಗೆ ತಳಿಲಿಕ್ಕೆ ಆಗ್ತಿಲ್ಲ ಬಿಸಿಯನ್ನು. ಇನ್ನ ಗೊತ್ತಾಯ್ತು ಅವ್ರಿಗೆ, ನಾನು ಮಾಡಿದ ತಪ್ಪು, ಸುದರ್ಶನರಿಗೆ ತುಂಬಾ ಕೋಪ ಬಂದಿದೆ, ಅವರು ನನ್ನ ಪ್ರಾಣವನ್ನು ಬಿಡೋದಿಲ್ಲ ಅವರು. ಸೊ ಮೊದಲಿಗೆ ಹೇಳ್ತಾರೆ ಅವರು ಎಲ್ಲಿ ಹೋಗ್ತಾರೆ, ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಸೊ ಬ್ರಹ್ಮದೇವರು ಸೃಷ್ಟಿಕರ್ತ ಈ ಭೌತಿಕ ಜಗತ್ತಿಗೆ. ಸೊ ಅವ್ರು ಹೇಳ್ತಾರೆ, ನೀವೇನ್ ಮಾಡಿದ್ದೀರಾ, ನೀವು ಮಾಡಿರೋದು ಇಷ್ಟು ಈ ದೊಡ್ಡ ಅಪರಾಧ, ಇದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ನಾನು ನಿಮಗೆ ರಕ್ಷಣೆ ಕೊಡ್ಲಿಕ್ಕಾಗಲ್ಲ. ಸುದರ್ಶನನು ಭಗವಂತನ ಆತ್ಮೀಯ ಭಕ್ತನು, ಭಗವಂತನ ನಿತ್ಯ ಸೇವಕ. ಅವನ ಪ್ರಭಾವದಲ್ಲಿ ಯಾರು ಕೂಡ ನಾನು ರಕ್ಷಣೆ ಕೊಡ್ಲಿಕ್ಕಾಗಲ್ಲ. ಸೊ ನೀವು ಮುಂದೆ ಹೋಗ್ಬೋದು. ಸೊ ಇವರು ಅದು ತಕ್ಷಣ ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ, ಅವರು ಶಿವನ ಹತ್ರ ಹೋಗ್ತಾರೆ. ಸೊ ಶಿವ ಕೂಡ ಹೇಳ್ತಾರೆ, ಇಲ್ಲ ನನಗೂ ಕೂಡ ಆಗೋದಿಲ್ಲ. ಸೊ ನೀವು ಮಾಡಿರೋದು ದೊಡ್ಡ ಅಪರಾಧ, ಇದು ನೀವು ಪರಮಪುರುಷನಾದ ಕೃಷ್ಣನ ಹತ್ರನೇ ಹೋಗ್ಬೇಕು. ಸೊ ಈಗ ಇವರು
ಎಲ್ಲ ಭೌತಿಕ ಲೋಕದಲ್ಲಿ ಎಲ್ಲ ನಕ್ಷತ್ರಗಳು, ಎಲ್ಲ ಲೋಕಗಳು. ಸೈಂಟಿಸ್ಟ್ ಹೋಗ್ತಾರೆ ಚಂದ್ರಯಾನ ಮತ್ತೆ ಮಾರ್ಸ್ ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಾವು ಸ್ಪೇಸ್ ಸ್ಟೇಷನ್ ಹೋಗ್ಬೇಕು ಅಂತ ಹೇಳ್ತಾರೆ. ಏನೇನೋ ಇವರಿಗೆ ಏನು ಯಾವ ಯಂತ್ರದ ಅವಶ್ಯಕತೆ ಇಲ್ಲ. ಯಾರಿಗೆ? ಅಂಬರೀಷ್ ಮಹಾರಾಜರಿಗೆ. ಅವ್ರೀಗ ನೇರವಾಗಿ ಎಲ್ಲಿ ಹೋಗ್ತಾ ಇದಾರೆ? ವೈಕುಂಠ ಲೋಕ. ಸಂಪೂರ್ಣ ಭೌತಿಕ ಜಗತ್ತು ಎಲ್ಲ ಬ್ರಹ್ಮಾಂಡಗಳನ್ನು ಕ್ರಾಸ್ ಮಾಡಿ ಅವರು ನೇರವಾಗಿ ಈಗ ಇದಕ್ಕೆ ಹೋಗ್ಬಿಟ್ರು. ಎಲ್ಲೋದ್ರು ಅವರು? ವೈಕುಂಠ ಲೋಕಕ್ಕೆ ಹೋದ್ರು. ಸೊ ಅಲ್ಲಿ ವೈಕುಂಠ ಲೋಕದಲ್ಲಿ ಅಲ್ಲಿ ನಾರಾಯಣನನ್ನು ಕಾಣ್ತಾರೆ. ಸೊ ನಾರಾಯಣನಿಗೆ ನೀವು ರಕ್ಷಣೆ ಕೊಡ್ಬೇಕು, ನೀವು ನನಗೆ. ಸೊ ನನಗೆ ತುಂಬಾ ತಪ್ಪಾಗಿದೆ, ಏನ್ ಮಾಡೋದು ಗೊತ್ತಿಲ್ಲ, ಸೊ ದಯವಿಟ್ಟು ನೀವು ನಂಗೆ ರಕ್ಷಣೆ ಕೊಡಿ ಈಗ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರು ಕೇಳುವಾಗ ಹೇಳ್ತಾರೆ, ಭಗವಂತನ ಹೇಳ್ತಾನೆ, ನೀನು ಮಾಡಿದ್ದು ಅಪರಾಧ ನನ್ನ ಭಕ್ತನಿಗೆ. ಸೊ ನಾನು ನನ್ನ ಭಕ್ತ ಜೀವನ ಸ್ವತಂತ್ರವಾಗಿಲ್ಲ, ನಾನು ಸ್ವತಂತ್ರವೇ ಇಲ್ಲ ನನಗೆ. ನಾನು ನನ್ನ ಭಕ್ತರ ಅಧೀನದಲ್ಲಿದ್ದೇನೆ. ನಾನು ಯಾವತ್ತು ಕೂಡ ಅವರ ಹೃದಯದಲ್ಲಿ ನಾನಿದ್ದೇನೆ, ನನ್ನ ಹೃದಯದಲ್ಲಿ ಅವರಿದ್ದಾರೆ. ಅವರು ಬಿಟ್ಟು ನನಗೇನು ತಿಳಿದಿಲ್ಲ, ನನ್ನ ವಿಷಯ ಬಿಟ್ಟು ಅವ್ರಿಗೇನು ಗೊತ್ತಿಲ್ಲ. ಅವ್ರ ಹೃದಯದಲ್ಲಿ ನಾನು, ನನ್ನ ಹೃದಯದಲ್ಲಿ ಅವರು. ಹೇಗೆ ನಾವು ಹೇಳ್ತಾರೆ ಪ್ರೇಮಿಗಳು ಭೌತಿಕ ಜಗತ್ತಿನ ಸಾಮಾನ್ಯವಾಗಿ ಅವರು ಇದರಲ್ಲಿ ಪ್ರೇಮ ಅಂದ್ರೆ ಭೌತಿಕ ಜಗತ್ತಲ್ಲಿ ಆಕ್ಚುಲಿ ಅದೊಂದು ಕಾಮ ಅಂತ ಹೇಳ್ಬೇಕು, ಅದು ಪ್ರೇಮ ಅಲ್ಲ. ಪ್ರೇಮ ಅನ್ನೋದು ಆಕ್ಚುಲಿ ಇರೋದು ಕೃಷ್ಣನೊಟ್ಟಿಗೆ ಮಾತ್ರ. ಪ್ರತಿಯೊಂದು ಈ ಭೌತಿಕ ಜಗತ್ತಲ್ಲಿ ಅದು ಕಾಮವೇ ಅದು. ಆದರೂ ಅದೊಂದು ಪ್ರಭಾವ ಬಂದಾಗ ಎಲ್ಲರೂ ನಾನು ನಿನ್ನ ಬಿಡಲಾರೆ, ನೀನು ನನ್ನ ಬಿಡಲಾರೆ ಅಂತ ಇದೊಂದು ಈ ನಾಟಕ ಈ ಭೌತಿಕ ಜಗತ್ತಿನಲ್ಲಿ ನಡೆಯುತ್ತಾ ಇದೆ. ಸೊ ಹೀಗೆ ಇಲ್ಲಿ ಈ ನಾಟಕ ನಡೀತಾ ಇದೆ. ನಾಟಕ ನಡೆಯುತ್ತೆ. ಆದ್ರೆ ಭಗವಂತ ಹೇಳೋದು ಆ ರೀತಿಯ ನಾಟಕ ಅಲ್ಲ. ಇದು ಅವನ ಮತ್ತೆ ಶುದ್ಧ ಎಲ್ಲ ಅವನ ಭಕ್ತರಿಗೆ ಇರುವ ಸಂಬಂಧ. ಸೊ ಭಗವಂತ ಹೇಳೋದು, ನಾನು ಕೂಡ ಏನು ಮಾಡೋಕ್ಕಾಗಲ್ಲ, ನೀನು ನನ್ನ ಭಕ್ತನಿಗೆ ಅಪರಾಧ ಮಾಡೋದ್ರಿಂದ ಅವರ ಮನ್ನಣೆಯ ಪಡಿಬೇಕು, ಅವರೇ ನಿನಗೆ ಕ್ಷಮೆಯನ್ನು ಕೊಡ್ಬೇಕು. ಸೊ ನಾನೇನ್ ಮಾಡೋಕ್ಕಾಗಲ್ಲ. ಸೊ ಈಗ ಹೋಗ್ತಾರೆ ಇವರು. ಯಾರ ಹತ್ರ ಹೋಗ್ತಾರೆ ಈಗ? ನೇರವಾಗಿ ಮತ್ತೆ ಅಂಬರೀಷ್ ಮಹಾರಾಜರ ಹತ್ರ ಬಂದು ಅವ್ರ ಕಾಲಕ್ಕೆ ಬೀಳ್ತಾರೆ. ಸೊ ಇಲ್ಲಿ ನೀವು ಚಿತ್ರ ನೋಡ್ತಾ ಇರೋದು, ಒಂದು ನಿಮಿಷ. ಇವರ ಪಲಾಯನ ಇವಾಗ ಕಾಣುತ್ತೆ ಅನ್ಸ್ಕೊಳ್ತೀನಿ. ಸೊ ಈ ಸುದರ್ಶನ ಅವರು ಹಿಂಬಾಲಿಸ್ತಾ ಇದ್ದಾರೆ. ಅವ್ರು ಮುಂದೆ 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 ಯಾರು? ದುರ್ವಾಸ ಮುನಿ ಭೂಲೋಕದಲ್ಲಿ ಎಲ್ಲ ಕಡೆ ಹೋದ್ರು. ಭೂಲೋಕ ಬಿಟ್ಟು ಎಲ್ಲ ನಕ್ಷತ್ರಗಳು, ಸೂರ್ಯ, ಚಂದ್ರ, ಯಾವ್ಯಾವ ಗ್ರಹಗಳಿದೆ, ಯಾವ್ದು ವಿಜ್ಞಾನಿಗಳಿಗೆ ಕಾಣುತ್ತೆ, ಯಾವ್ದು ಕಾಣೋದಿಲ್ಲ. ಪರಸ್ತಸ್ಮಾತ್ ಭಾವವನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನ. ನಂತರ ವೈಕುಂಠ ಲೋಕಕ್ಕೂ ಪ್ರವೇಶ ಮಾಡಿದ್ರು. ಅಲ್ಲೂ ಕೂಡ ಪ್ರವೇಶ ಮಾಡಿದ್ರು, ಸುದರ್ಶನ ಬಿಡ್ಲಿಲ್ಲ ಅವ್ರಿಗೆ. ಸೊ ಅವರು ಅಫ್ಕೋರ್ಸ್ ಅವ್ರನ್ನ ಭೇಟಿ ಮಾಡುವಾಗ ಸ್ವಲ್ಪ ಸಮಯ ಅವ್ರಿಗೆ ವಿರಾಮ. ಬ್ರಹ್ಮದೇವರನ್ನ ಭೇಟಿ ಮಾಡಿದಾಗ, ಶಿವನನ್ನು ಭೇಟಿ ಮಾಡಿದಾಗ, ಸೊ ಇಲ್ಲ ವಿಷ್ಣುವನ್ನ ಭೇಟಿ ಮಾಡಿದಾಗ ಕೂಡ ಸುದರ್ಶನ ಗೌರವದಿಂದ ಹಾಗೆ ನಿಂತರು. ಆದರೆ ಅವರು ನಂತರ ಹಿಂಬಾಲಿಸಿ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ವಿಷ್ಣು ಕೂಡ ಅವರು ಸುದರ್ಶನ ಮಾಡ್ತಾ ಇರೋದಕ್ಕೆ ನಾನು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಅವರು ಕೈ ಎತ್ಬಿಟ್ರು. ನಂತರ ಈಗ ಕೊನೆಗೆ ಮತ್ತೆ ವಾಪಸ್ ಬರ್ತಾರೆ ಇವರು. ವಾಪಸ್ಸೇ ಬಂದು ಅಂಬರೀಷ್ ಮಹಾರಾಜರು ಈ ಸಮಯ, ಎಷ್ಟು ಸಮಯ ಅಂದ್ರೆ ಹೇಳ್ತಾರೆ 1 ವರ್ಷ ಆಯ್ತು ಅಂತ ಹೇಳ್ತಾರೆ. ನಮಗೆ ನಂಬಲಿಕ್ಕೂ ಕೂಡ ಹೇಗೆ ಇದು ಸಾಧ್ಯ? 1 ವರ್ಷ ಸಮಯ ಇದು ಅಂಬರೀಷ್ ಮಹಾರಾಜರು ಹಾಗೇ ಅಲ್ಲೇ ನಿಂತಿದ್ರಂತೆ ಅದೇ ಸ್ಥಳದಲ್ಲಿ. ಸೊ ಇದು ಈ ಸಮಯ ಅಲ್ಲ, ಇದು ಕಲಿಯುಗದ ನಾವಿರುವ 21ನೇ ಶತಮಾನ ಅಲ್ಲ ಇದು. ಅಂಬರೀಷ್ ಮಹಾರಾಜರ ಕತೆ ವೃತ್ತಾಂತ ಬಹಳ ಹಿಂದೆ ಇತ್ತು. ಇವರು ವಿಜ್ಞಾನಿಗಳೇನೋ ಹೇಳ್ತಾರೆ, 5000 ವರ್ಷಗಳ ಹಿಂದೆ ಈ ಮಾನವ ಜನಾಂಗ ಸೃಷ್ಟಿಯಾದರು. ಹೋಮೋಸೇಪಿಯನ್ಸ್ ಅಂತ 5000 ಅಲ್ಲ, 40,000 ಅಂತ ಹೇಳ್ತಾರೆ ಅನ್ಸುತ್ತೆ. ಅದು ಬದಲಾಗ್ತಾ ಇರುತ್ತೆ. ಮೊದಲಿಗೆ 5,000 ಹೇಳಿದ್ರು, ಮತ್ತೆ 10,000, 20,000, 40,000. ಆಮೇಲೆ ಒಂದೊಂದ್ ದಿವಸ ಹೇಳ್ತಾರೆ, ಇಲ್ಲ ಇವರು ಎಷ್ಟೋ ಬಿಲಿಯನ್ ವರ್ಷಗಳಿಂದ ಇದ್ದಾರೆ ಅಂತ. ಅದು ಒಂದು ದಿವಸ ಬರುತ್ತೆ, ಇವರ ಮಾತು ಬರುತ್ತೆ, ಇವರ ಹೊಸ ಸಿದ್ಧಾಂತ. ನಾವು ಅದಕ್ಕೆ ಕಾಯೋದು ಬೇಡ. ನಮ್ಮ ಪುರಾಣಗಳು, ನಮ್ಮ ವೈದಿಕ ಗ್ರಂಥಗಳು ಏನ್ ಹೇಳ್ತಾರೆ ಅದರಿಂದ ನಾವು ತಿಳ್ಕೊಳ್ಳೋಣ. ಸೊ ಅಂಬರೀಷ್ ಮಹಾರಾಜರ ಸಮಯ ಬಹಳ ಹಿಂದೆ, ಯಾವುದೋ ಸತ್ಯಯುಗದಲ್ಲಿ. ಈ ಸತ್ಯಯುಗದಲ್ಲ, ತುಂಬಾ ವರ್ಷಗಳು. ಅದು ಯಾವ ಮನ್ವಂತರದಲ್ಲಾಯ್ತೋ ನನಗೆ ಗೊತ್ತಿಲ್ಲ. ಇಲ್ಲ ಈ ಬ್ರಹ್ಮನ ದಿವಸದಲ್ಲೇ ಆಯ್ತಾ, ಇಲ್ಲ ಅಂದ್ರೆ ಇನ್ನೊಂದು ಬ್ರಹ್ಮದಿನ ದಿವಸದ ಆಯ್ತಾ? ಯಾಕಂದ್ರೆ ಬ್ರಹ್ಮ ದೇವರ ಒಂದು ದಿವಸ 8.6 ಬಿಲಿಯನ್ ಇಯರ್ಸ್, 860 ಕೋಟಿ ವರ್ಷಗಳು. ಸೊ ಯಾವ ಇದರ ಸಮಯದಲ್ಲಿ ಗೊತ್ತಿಲ್ಲ ನಮ್ಗೆ. ಸೊ ಹೀಗೆ ಆ ಸಮಯದಲ್ಲಿ ಇವರು ಒಂದು ಲೋಕದಲ್ಲಿ ಇನ್ನೊಂದು ಲೋಕಕ್ಕೆ ಸಮಯ ಅನ್ನೋದು ತುಂಬಾ ವ್ಯತ್ಯಾಸ ಇದೆ. ನಮಗೆ ಇಲ್ಲಿ ಒಂದು ದಿವಸ, ಇನ್ನು ಮರ್ಕ್ಯೂರಿ, ವೀನಸ್, ಇನ್ನೊಂದು ಮಾರ್ಸ್, ಅಲ್ಲಿ ಸಮ ಇಲ್ಲ. ವಿಜ್ಞಾನಿಗಳು ಕೂಡ ಈಗ ಒಪ್ಕೊಳ್ತಾರೆ ಅದನ್ನು. ಅಲ್ಲಿರುವ ಒಂದು ವರ್ಷ ಇಲ್ಲಿಗೆ ಸಮ ಅಲ್ಲ ಅಂತ ಅವರು ಕೂಡ ಒಪ್ತಾರೆ.
ಅಷ್ಟಾದ್ರೂ ಅವ್ರಿಗೆ ಜ್ಞಾನ ಇದೆ ಅವ್ರಿಗೆ. ಆದ್ರೆ ನಾವು ತಿಳಿದು ಬರ್ತಾ ಇರೋದು ಅಂಬರೀಷ್ ಮಹಾರಾಜರ ವೃತ್ತಾಂತದಲ್ಲಿ ದುರ್ವಾಸ ಮುನಿ ವೈಕುಂಠವನ್ನು ಪ್ರವೇಶ ಮಾಡಿ ಬಂದದ್ದು. ಸೊ ಆ ಸಮಯ ಇಲ್ಲಿ ಭೂಲೋಕದಲ್ಲಿ 1 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಈ ಅಂಬರೀಷ್ ಮಹಾರಾಜರು ಅಷ್ಟರು ಇನ್ನ ಕಾಯ್ತಾ ಇದ್ರು. ಅಷ್ಟು ಸಹನೆ ನೋಡಿ, ತಾಳ್ಮೆ. ಅಂಬರೀಷ್ ಮಹಾರಾಜರ ವೃತ್ತಾಂತ ನಾವು ನೋಡ್ಬೋದು. ನಾವು ತುಂಬಾ ತಾಳ್ಮೆ ಅವ್ರ ವ್ಯಕ್ತಿ. ಸೊ ಏನ್ ತಪ್ಪು ಮಾಡಿದೆ ನಾನು? ಸೊ ನಾನು ಯಾಕೆ ಈ ಋಷಿ ಮುನಿಗಳು ಅನಾವಶ್ಯಕವಾಗಿ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಈ ರೀತಿ ಮಾಡಿದ್ರು? ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಈ ತರ ದುರ್ವಾಸ ಮುನಿ ಎಲ್ಲೋದ್ರು ದುರ್ವಾಸ ಮುನಿ. ಸೊ ಅವರೇನೋ ದುರ್ವಾಸ ಮುನಿ ಈಗ ಹಿಂದೆ ಸುದರ್ಶನ ಚಕ್ರ ಬೆನ್ನಟ್ಟಿದೆ, ಹಾಗೆ ಆಗ್ಬೇಕು. ಇವಾಗ ನಾವೇನ್ ಮಾಡ್ತೀವಿ ಸಾಧಾರಣವಾಗಿ, ಯಾರಿಗಾದ್ರೂ ನಮ್ಗೆ ಸ್ವಲ್ಪ ಅವರಿಗೆ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇನ್ನೊಂದು ವೈರತ್ವ ಬೆಳೆದ್ರೆ ಅವರ ಒಂದು ವೆಲ್ವಿಷರ್ ಬಿಟ್ಬಿಟ್ಟು ನಾವು ಅವ್ರನ್ನ ಇನ್ನೊಂದು ರೀತಿಯಲ್ಲಿ ನಾವು ಮಾಡ್ತೇವೆ. ಇದು ನಾವು ಬದ್ಧ ಜೀವನದಲ್ಲಿ ನಮ್ಮ ಒಂದು ರೋಗ ಅಂತ ಹೇಳ್ಬೋದು. ಆದ್ರೆ ಅಂಬರೀಷ್ ಮಹಾರಾಜರು ಆತರ ಯೋಚನೆ ಮಾಡ್ತಾ ಇಲ್ಲ. ಎಲ್ಲಿ ಹೋದ್ರು ಇವರು ಅಷ್ಟು ಮಹಾತ್ಮರು, ಅಷ್ಟ ದೊಡ್ಡ ವ್ಯಕ್ತಿ ಯಾರು ದುರ್ವಾಸ ಮುನಿ. ಸೊ ಇವಾಗ ನಮ್ಮ ಮೇಲೆ ಇಷ್ಟು ಕೋಪದಿಂದ ಅಂತಲ್ಲ, ಅವ್ರು ಹೇಳಿದ್ದು ನಂದಲ್ಲೇ ತಪ್ಪಿರ್ಬೋದು ನನ್ನಲ್ಲೇ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಎಲ್ಲಿ ಹೋದ್ರು ಇವರು ಯಾವಾಗ ಬರ್ತಾರೆ ಇವರು? ಆಕ್ಚುಲಿ ಅವರು ಬೇಕಂದ್ರೆ ಭಗವಂತನವ್ರಿಗೆ ತಿಳಿಸ್ಬೋದು ಅವ್ರಿಗೆ ಈ ತರ ದುರ್ವಾಸ ಮುನಿಯಿಂದ ಸುದರ್ಶನ್ ಗೊತ್ತು, ಅವ್ರಿಗೆ ಸುದರ್ಶನ ಹಿಂದೆ ಹೋದ್ರು ಅಂತ. ಆದ್ರೆ ಮತ್ತೆ ಏನಾಯ್ತು ಅಂತ ಅವ್ರು ಅದ್ರ ಬಗ್ಗೆ ಅವರು ಇದು ಮಾಡ್ತಾ ಇದ್ದಾರೆ. ಅವರು ಸುದರ್ಶನ್ ಅವ್ರನ್ನ ಬೆನ್ನಟ್ಟಿದ್ದಾರೆ, ಅವರು ಬ್ರಹ್ಮನ ಹತ್ರ ಹೋಗಿದ್ದಾರೆ, ವಿಷ್ಣು ಹತ್ರ ಹೋಗಿದ್ದಾರೆ, ಶಿವನ ಹತ್ರ ಹೋಗಿದ್ದಾರೆ. ಅವ್ರು ಅದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವರು ಸಮರ್ಥರು. ಬೇಕಾದ್ರೆ ಅವರು ಏನ್ ಹೇಳ್ತಾರೆ ತ್ರಿಕಾಲಗ್ನರು, ತಿಳ್ಕೊಳ್ಬಹುದು ಎಲ್ಲಿದ್ದಾರೆ ಅಂಬರೀಷ್ ಇವರು ಅಂತ. ಸೊ ಅದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ. ಅವ್ರು ತಮ್ಮದೇ ಒಂದು ವ್ಯಕ್ತಿತ್ವದ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ ಮತ್ತು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನ ಕೃಷ್ಣ ಶುದ್ಧ ಭಕ್ತರು ಯಾವಾಗಲೂ ಭಗವಂತನ ನಿರಂತರವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ನಮಗೆ ಪ್ರಾರ್ಥನೆ ಅಂದ್ರೆ ಸಾಧನೆ ಮಾಡುವಾಗ ಆಚಾರ್ಯರು ಹೇಳಿದ್ದಾರಪ್ಪ 16 ಸುತ್ತು ಜಪ ಮಾಡಬೇಕು. ಸೊ ಆ ಸಮಯದಲ್ಲಿ ನಮಗೆ ಕೃಷ್ಣ ನೆನಪು ಇರುತ್ತೆ, ಕೃಷ್ಣ ನಾಮವನ್ನು ಹೇಳ್ತೇವೆ ನಾವು ಸಾಧನೆ ಸ್ಥಿತಿಯಲ್ಲಿ. ಸೊ ಕೃಷ್ಣನ ಯಾವಾಗಲೂ ಸ್ಮರಿಸುವ ಶಕ್ತಿ ಇಲ್ಲ. ಸೊ ಶುದ್ಧ ಭಕ್ತರು ಅಂದ್ರೆ ಅವರು ಯಾವಾಗಲೂ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ, ಕೃಷ್ಣನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಯಾರು ಅಂಬರೀಷ್ ಮಹಾರಾಜ. ಸೊ ಅಂಬರೀಷ್ ಮಹಾರಾಜರು ಯೋಚನೆ ಮಾಡ್ತಾ 1 ವರ್ಷ ಸಮಯ ಈ ತರ ಅವರ ಒಂದು ಧ್ಯಾನ, ಭಗವಂತನ ಮೇಲೆ ಧ್ಯಾನ, ಭಗವಂತನ ಮೇಲೆ ಪ್ರಾರ್ಥನೆ. ಸೊ ಹಾಗೆ ಎಲ್ಲಿ ಈ ವ್ಯಕ್ತಿ ಬರ್ಲಿ, ಅವ್ರು ಕಾಯೋಣ, ವೆಯ್ಟ್ ಮಾಡೋಣ, ಅವ್ರು ಬರ್ಲಿ, ಅವ್ರು ಬಂದ್ಮೇಲೆ ಮತ್ತೆ ನೋಡೋಣ. ಸೊ ಈಗ ಸಡನ್ ಆಗಿ ಅವರು ಎಲ್ಲ ಇದನ್ನು ಬಿಟ್ಟು ಅಂಬರೀಷ್ ಮಹಾರಾಜರು ಕಾಲಿಗೆ ಬಂದು ಬೀಳೋದು, ಡೈರೆಕ್ಟ್ ಆಗಿ ನೇರವಾಗಿ ಎಲ್ಲೋ ಇಂದ ಯಾವುದೋ ಒಂದು ವೈಕುಂಠ ಲೋಕದಿಂದ ಬಂದು ಅಷ್ಟು ಫಾಸ್ಟ್ ಆಗಿ ಒಂದು ಪಟ್ ಅಂತ ಬೀಳ್ತಾರೆ. ಸೊ ಈಗ ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾ ಇದ್ದೀರಿ ನೀವು ದೊಡ್ಡ ವ್ಯಕ್ತಿ, ನೀವು ಸನ್ಯಾಸಿಗಳು, ನೀವು ತಪಸ್ವಿಗಳು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕ್ಷತ್ರಿಯ, ಒಬ್ಬ ರಾಜ, ಒಬ್ಬ ಗೃಹಸ್ಥ. ಸೊ ನೀವು ಈ ರೀತಿ ಮಾಡೋದು ಸೂಕ್ತವಲ್ಲ. ಸೊ ನೀವು ದಯವಿಟ್ಟು ನೀವು ಹೇಳಿ. ಸೊ ಅಂಬರೀಷ್ ಮಹಾರಾಜರು ಇದು ಹೇಳಿದ್ಮೇಲೆ ದುರ್ವಾಸ ಮುನಿಗಳು ಏನ್ ಮಾಡ್ತಾರೆ ಈಗ ಎಲ್ಲ ಹೇಳ್ತಾರೆ ಏನೇನಾಯ್ತು. ಈಗ ನಾನು ಬ್ರಹ್ಮನ ಹತ್ರ ಹೋಗಿದ್ದೆ, ಶಿವನ ಹತ್ರ ಹೋಗಿದ್ದೆ, ನಂತರ ಈಗ ವಿಷ್ಣುನೇ ನನಗೆ ಹೇಳಿದ್ದು ನಾನು ಎಂತ ದೊಡ್ಡ ಅಪರಾಧಿ ನಾನು. ಈಗ ಇಷ್ಟೊತ್ತಿಗೆ ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಅನ್ವೇಷಣೆ ಆಗಿರುತ್ತೆ. 1 ವರ್ಷ ಸಮಯ, ಕಷ್ಟದ ಸಮಯ, ದುಃಖದ ಸಮಯ. ಆದರೆ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಭಗವಂತನ ಶುದ್ಧ ಭಕ್ತನು ಅಂದ್ರೆ ಏನು, ಮಹಾಭಾಗವತ ಅಂದ್ರೆ ಏನು, ಭಗವಂತನಿಗೆ ಎಷ್ಟು ಪ್ರಿಯರು ಅವರು, ಅದ್ರ ಮಾಡೋದ್ರಿಂದ ಭಗವಂತನಿಗೂ ಎಷ್ಟು ಬೇಸರ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಹೀಗೆ ಅಂಬರೀಷ್ ಮಹಾರಾಜರು ಭಗವಂತನಿಗೆ ತುಂಬಾ ಆತ್ಮೀಯ ಭಕ್ತರು. ಸೊ ಭಗವಂತನಿಗೆ ಎಲ್ಲರೂ ಪ್ರಿಯರೇ, ಎಲ್ಲ ಜೀವಿಗಳು ಪ್ರಿಯರೇ ಭಗವಂತನ, ಅದರಲ್ಲೇನು ಪ್ರಶ್ನೆ ಇಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳೋದು ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸೊ ಕೃಷ್ಣ ಹೇಳೋದು ನಮಗೆ ಎಲ್ಲರೂ ಕೂಡ, ಎಲ್ಲ ಜೀವಿಗಳು ಕೂಡ ನನ್ನ ಅಂಶವೇ. ಸೊ ನನ್ನ ಭಾಗವಾಗಿರೋದ್ರಿಂದ ಭಗವಂತನಿಗೆ ಸಹಜವಾಗಿ ನಮ್ಮ ಮೇಲೆ ಪ್ರೀತಿ ಇದೆ, ಭಗವಂತನಿಗೆ ಅನುಕಂಪ ಇದೆ, ಕರುಣೆ ಪ್ರತಿಯೊಬ್ಬರ ಮೇಲೂ ಕೃಷ್ಣನಿಗಿದೆ, ಅದರಲ್ಲಿ ಏನೊಂದು ಪ್ರಶ್ನೆ ಇಲ್ಲ ಅದರಲ್ಲಿ. ಆಮೇಲೆ ಭಕ್ತರಾಗಿ ನಾವು ನಮ್ಮ ಜೀವನ ಆರಂಭ ಮಾಡಿದಾಗ ಕೂಡ ಭಗವಂತನಿಗೆ ಪ್ರಿಯರಾಗ್ತೇವೆ. ಯಾಕಂದ್ರೆ ಈ ಜಗತ್ತಿನಲ್ಲಿ ಭಕ್ತರು ಕಡಿಮೆನೆ, ಬೇರೆ ಬೇರೆ ಮಾರ್ಗದಲ್ಲಿ ಜ್ಞಾನಿಗಳಿದ್ದಾರೆ, ಯೋಗಿಗಳಿದ್ದಾರೆ. ಅವರು ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳದೆ ಅವರ ರೀತಿಯಾಗಿ ಅವರೊಂದು ಆಧ್ಯಾತ್ಮಿಕ ಪ್ರಗತಿ ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದ್ರ ಭಕ್ತರಾದಲ್ಲಿ ನಾವು ಆರಂಭ ಮಾಡೋದ್ರಲ್ಲಿ ಭಗವಂತನ ನಾಮ ಹೇಳಕ್ಕೆ ಪ್ರಾರಂಭ ಮಾಡೋದ್ರಲ್ಲಿ ಕೃಷ್ಣನಿಗೆ ಪ್ರಿಯರಾಗ್ತೇವೆ ನಾವು. ಸೊ ಅದರಲ್ಲೂ ಕೂಡ ನಾವು ನೋಡೋದು ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಆ ರೀತಿ ಮಟ್ಟಗಳಿದ್ದಾವೆ. ಕೃಷ್ಣ ಹೇಳಿದಾಗೆ ಯೇಯತಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಸೊ ಯಾರು ಎಷ್ಟರ ಮಟ್ಟಿಗೆ ನನಗೆ ಶರಣಾಗತಿ ಆಗ್ತಾರೋ
ನಾನು ಅಷ್ಟರ ಮಟ್ಟಿಗೆ ಅವರಿಗೆ ನಾನು ನನ್ನ ರಕ್ಷಣೆ ಕೊಡ್ತೀನಿ ಮತ್ತೆ ಅವರಿಗೆ ಮಾರ್ಗದರ್ಶನ ಕೊಡ್ತೀನಿ. ಸೊ ಹಾಗೆ ನಮಗೆ ನಾವಿರೋ ಒಂದು ಹಂತದಲ್ಲಿ ನಾವು ಹೇಳ್ಬೇಕಂದ್ರೆ ನಾವೆಲ್ಲರೂ ಮೇಲೆ ಕೆಳಗೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್ ಇಲ್ಲೇ ಇದ್ದೇವೆ ನಾವು ಭಕ್ತರು. ಇಲ್ಲಿ ಕಲಿಯುಗ ಪ್ರಭಾವದಲ್ಲಿ ಹೇಳ್ಬೋದು, ಇನ್ನೊಂದು ಹೇಳ್ಬೋದು, ಇನ್ನು ತುಂಬಾ ನಾವು ಮುಂದೆ ಹೋಗೋದು ಇದೆ. ಆದರೆ ಈ ಶುದ್ಧ ಭಕ್ತರು, ಆಚಾರ್ಯರು, ಇಲ್ಲಿ ನೋಡ್ತಾ ಇರೋ ಅಂಬರೀಷ್ ಮಹಾರಾಜರು, ಇವ್ರು ಹೇಳ್ಬೋದು, ಇವ್ರಿಗೆ PhD ಎಲ್ಲ ಆಯ್ತು ಅವ್ರದ್ದು, ಅವ್ರಾಗ್ಲೇ ಎಲ್ಲ ಭಗವಂತನಿಂದಾನೇ ಸರ್ಟಿಫಿಕೇಶನ್ ಆಯ್ತು, ಶುದ್ಧ ಭಕ್ತರು. ಸೊ ಹೀಗೆ ಅವರು ಮಹಾಭಾಗವತರು, ಅವರು ಭಗವಂತರಿಗೆ ತುಂಬಾ ಆತ್ಮೀಯರು. ಸೊ ತುಂಬಾ ಆತ್ಮೀಯರಾಗಿ ಇಲ್ಲಿ ಹೇಳ್ತಾ ಇರೋದಿಲ್ಲಿ, ಇಲ್ಲಿ ಅವರು ಇವರಿಗೆ ದುರ್ವಾಸನಿಗೆ ತಿಳಿಯಿತು, ಸೊ ನಾನು ಇಂಥ ದೊಡ್ಡ ಅಪರಾಧ ಮಾಡಿದೆ. ಸೊ ಅದು ಕೂಡ ಹೇಳ್ತಾರೆ. ಸೊ ನಾವು ಅಪರಾಧ ಯಾರೇ ಆಗ್ಬೋದು, ಇದು ಯಾವ ಜೀವಿಗಳು ಕೂಡ ನಾವು ಮಾಡಬಾರ್ದು, ಅವ್ರ ನೋವು ಕೊಡೋ ರೀತಿ ಮಾಡಬಾರ್ದು. ಪರ್ಟಿಕ್ಯುಲರ್ಲಿ ನಾವು ಭಕ್ತಿ ಕಾರ್ಯಗಳು ಮಾಡುವಾಗ ಈ ತರ ಅಪರಾಧ ಅನ್ನೋದನ್ನು ಇದರಿಂದ ನಾವು ಸ್ವಲ್ಪ ಜಾಗರೂಕತೆಯಿಂದ ನಾವು ಇರಬೇಕು. ಚೈತನ್ಯ ಮಹಾಪ್ರಭು ತುಂಬಾ ಒಳ್ಳೆಯ ರೀತಿಯಲ್ಲಿ ಭಕ್ತಿಯನ್ನು ಒಂದು ಬೀಜವನ್ನು ಬಿತ್ತಿ ಅದನ್ನು ಮರವಾಗಿ ಬೆಳೆಸೋ ರೀತಿಯಲ್ಲಿ ಹೇಳ್ತಾರೆ. ಸೊ ಹಾಗೆ ಹೇಳುವಾಗ ಅವರು ಹೇಳ್ತಾರೆ, ಹೇಗೆ ಒಬ್ಬ ಎಕ್ಸ್ಪರ್ಟ್, ಒಬ್ಬ ಗಾರ್ಡನರ್, ಯಾರು ಕೃಷಿಗಾರ ಮಾಡೋನು ಹೇಗೆ ಒಂದು ಮರವನ್ನು, ಒಂದು ಗಿಡವನ್ನು ಹೇಗೆ ರಕ್ಷಣೆ ಮಾಡ್ತಾನೆ, ಆ ರೀತಿಯಲ್ಲಿ ನಾವು ಭಕ್ತಿಯ ಇದನ್ನು ಕೂಡ ರಕ್ಷಣೆ ಮಾಡಬೇಕು ಅಂತಾನೆ ಹೇಳ್ತಾರೆ. ಸೊ ಇಲ್ಲಿ ಕಾಣುತ್ತೆ ನೋಡಿ ನಿಮ್ಗೆ, ದುರ್ವಾಸ ಮುನಿ ಬಂದು ಅಂಬರೀಷ್ ಮಹಾರಾಜರು ಕಾಲಿಟ್ಕೊಂಡಿದ್ದಾರೆ. ಸೊ ಇದರ ಹಿಂದೆ ಅಂಬರೀಷ್ ಮಹಾರಾಜರು ಆಕ್ಚುಲಿ ಇವರು ದುರ್ವಾಸ ಮುನಿ ಬಂದಾಗ ಅವರ ಸನ್ಯಾಸಿಗಳಿಗೆ ನಾವು ಮಾಡೋ ಒಂದು ಇದಿದೆ, ಪಾದ ಪೂಜೆ ಅಂತ ಈ ರೀತಿ ಒಂದು ಕ್ರಮ ಇದೆ, ವೈದಿಕ ಕ್ರಮ, ಮತ್ತು ಅವ್ರಿಗೆ ಗೌರವಿಸೋ ಒಂದು ಕ್ರಮ ಇದೆ. ಏನೂ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೇಳ್ತಾರೆ ಅವ್ರಿಗೆ ನಾವು ಒಂದು ಕೆಳಗೆ ಮಾಡಿ ಅವ್ರಿಗೆ ನಮಸ್ಕರಿಸುವ ಒಂದು ವಿಧಾನ ಇದೆ. ಇದು ಯಾರಾದ್ರೂ ಆಗ್ಬೋದು, ಅವರು ಭಕ್ತಿ ಪಥದಲ್ಲಿ ಸನ್ಯಾಸಿಗಳಾಗಿರ್ಬೋದು, ಇಲ್ಲಾಂದ್ರೆ ಮಾಯಾವಾದ ಪಥಗಳಲ್ಲಿ ಅದ್ವೈತವಾದಿಗಳಾಗಿರ್ಬೋದು, ಅವ್ರಿಗೆ ನಮಸ್ಕಾರ ಮಾಡೋ ಒಂದು ಪದ್ಧತಿ ಇದೆ. ಸೊ ಹೀಗೆ ಇದರ ಮುಂದೆ ವ್ಯಾವಹಾರಿಕವಾಗಿ ಇವ್ರು ಮಾಡಿದ್ದಾರೆ, ಯಾರು ಅಂಬರೀಷ್ ಮಹಾರಾಜರು ಮಾಡಿದ್ದಾರೆ. ಆದ್ರೆ ಈಗ ಯಾರ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ನೋಡ್ತಾ ಇರೋದು ದುರ್ವಾಸ ಮುನಿ ಇವ್ರಿಗೆ ಮಾಡ್ತಾ ಇದ್ದಾರೆ. ದುರ್ವಾಸ ಮುನಿ ಅಂಬರೀಷ್ ಮಹಾರಾಜರ ಕಾಲನ್ನು ಇಟ್ಕೊಂಡು ಉಲ್ಟಾ. ಆಕ್ಚುಲಿ ಶುದ್ಧ ಭಕ್ತನ ಸ್ಥಿತಿ ಅದು. ಅವ್ರು ಶುದ್ಧ ಭಕ್ತ, ಅವರು ಯಾವ ಇದರ ಅಂತದಲ್ಲಾದ್ರೂ ಇರ್ಬೋದು. ಹೊರಗಡೆ ನೋಡಿದ್ರೆ ಅವ್ರ ಗೃಹಸ್ಥ ಜೀವನದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಇಲ್ಲಿ ಕ್ಷತ್ರಿಯನಾಗಿ ರಾಜನಾಗಿರ್ಬೋದು. ಆದರೆ ಅದೆಲ್ಲ ಮುಖ್ಯ. ಚೈತನ್ಯ ಮಹಾಪ್ರಭು ನಮ್ಗೆ ಹೇಳೋದು, ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಾ ಕೈನೇ ನಾಯ್ ಏಯಿ ಕೃಷ್ಣ ತತ್ವ ವೇತ್ತ ಸೇಯಿ ಗುರು. ಸೊ ಯಾರು ಕೃಷ್ಣನ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ಕೃಷ್ಣನ ಭಕ್ತಿಯಲ್ಲಿ ಇದ್ದಾರೆ, ಅದು ತುಂಬಾ ಮುಖ್ಯವಾಗುತ್ತೆ. ಇದು ವ್ಯಾವಹಾರಿಕವಾಗಿ ಬಾಹ್ಯ ಪ್ರಪಂಚದಲ್ಲಿರೋ ರೀತಿ, ಅದಕ್ಕಿಂತ ಮುಖ್ಯ ಅಂತರಂಗವಾಗಿ ಅವರ ಭಕ್ತಿಯ ಬೆಳವಣಿಗೆ, ಅದರ ಮೇಲೆ ನಾವು ಒಬ್ಬರ ಇದು ಗೌರವ ಕೊಡ್ಬೋದಾಗ್ಬೋದು, ಅವರ ಸಂಘ ಪಡೆಯೋದಾಗ್ಬೋದು, ಆ ರೀತಿಯಲ್ಲಿ ನಾವು ಒಂದು ಲಾಭವನ್ನು ಪಡಿಬೇಕು ನಾವು. ಸೊ ಇಲ್ಲಿ ಹೇಳ್ತಾ ಇರೋದು ಅಂಬರೀಷ್ ಮಹಾರಾಜ್ ಶುದ್ಧ ಭಕ್ತರು. ಸೊ ಹಾಗೆ ಭಗವಂತನ ತೋರಿಸ್ಕೊಟ್ಟಿದ್ದು ಅವರ ಸ್ಥಾನವನ್ನು ದುರ್ವಾಸ ಮುನಿ ಕೂಡ ತುಂಬಾ ದೊಡ್ಡ ವ್ಯಕ್ತಿ, ಮಹಾತ್ಮ ಒಬ್ಬರು. ಆದ್ರೆ ಅವರು ಭಕ್ತನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಮತ್ತೆ ಅದು ಶುದ್ಧ ಭಕ್ತನನ್ನು, ಭಗವಂತನ ಪ್ರಿಯರಾದ ಅಂಬರೀಷ್ ಮಹಾರಾಜನ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಅವರು ಬಂದು ಈಗ ಅವ್ರ ಕಾಲನ್ನು ಹಿಡಿದು, ನನಗೆ ನೀವು ದಯವಿಟ್ಟು ನೀವು ನನಗೆ ಕ್ಷಮಿಸ್ಬೇಕು, ನನಗೆ ತಪ್ಪಾಯ್ತು, ನನಗೆ ತುಂಬಾ ದೊಡ್ಡ ಅಪರಾಧವಾಯ್ತು ಅಂತ. ಸೊ ಹೇಳ್ತಾರೆ ಅಂಬರೀಷ್ ಮಹಾರಾಜರು, ಇವಾಗ ನಾವು ಯಾರಾದ್ರೂ ಹತ್ರಕ್ಕೆ ಬಂದು ಕೇಳಿದ್ರೆ ನಮ್ಗೆ ಬಿಡಕ್ಕಾಗೋದಿಲ್ಲ. ನಮ್ಗೆ ಆ ವ್ಯಕ್ತಿ ಆ ದಿವಸ ಹೀಗೆ ಹೇಳಿದ್ರು, ಆ ದಿವಸ ನನಗೆ ಈ ರೀತಿ ಇದು ಮಾಡಿದ್ರು ಅಂತ ನಾವೆಲ್ಲ ಮತ್ತೆ ರಿಮೈಂಡ್ ಆಗುತ್ತೆ, ನಮ್ಮ ಮೈಂಡಲ್ಲಿ ತಕ್ಷಣ ಎಲ್ಲ ಕೂಡ ಬರುತ್ತೆ ಇಲ್ಲ. ಆದ್ರೆ ಅಂಬರೀಷ್ ಮಹಾರಾಜರು ಈ ತರ ಏನು ಬರೋದಿಲ್ಲ. ಅಂಬರೀಷ್ ಮಹಾರಾಜರು ಒಂದು ವರ್ಷದ ಹಿಂದೆ ಈ ವ್ಯಕ್ತಿ ಈ ರೀತಿ ನಂಗೆ ಮಾಡಿದ್ದಲ್ಲ, ಅದೇನು ಯೋಚನೆ ಮಾಡಿ. ಅಂಬರೀಷ್ ಮಹಾರಾಜರು, ಹೌದಾ ಭಗವಂತನ ಹೀಗೆ ನೀವು ನನಗೆ ಕೇಳ್ತಾ ಇದ್ದೀರಾ, ನನಗೆ ಕ್ಷಮೆ ಕೇಳ್ತಾ ಇದ್ದೀರಾ, ನನ್ನಲ್ಲಿ ಏನಾದ್ರೂ ನನ್ನಲ್ಲಿ ಒಂದು ಪುಣ್ಯ ಅನ್ನೋದಿದ್ರೆ, ನಾನು ಭಕ್ತಿ ಕಾರ್ಯಗಳಲ್ಲಿ ಭಗವಂತನಿಗೆ ಏನಾದ್ರೂ ಸಂತೃಪ್ತಿ ಮಾಡಿದರೆ, ಆ ಒಂದು ಫಲವನ್ನು ನಿಮಗೆ ಕೊಡ್ತೇನೆ, ಅದರಿಂದ ನಿಮಗೆ ರಕ್ಷಣೆ ಆಗಲಿ ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸುದರ್ಶನ ಇದ್ದಾರೆ. ಸುದರ್ಶನ ಬಂದು ಹಿಂದೆ ನಿಲ್ತಿದ್ದಾರೆ. ತಿರ್ಗಾ ಸುದರ್ಶನ 1 ವರ್ಷ ಆಯ್ತು ಅವ್ರನ್ನ ಬೆನ್ನಟ್ಟಿ ಬಂದಿದ್ದಾರೆ. ಸುದರ್ಶನ ಅವರು ಪ್ರಾರ್ಥನೆ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಆ ಪ್ರಾರ್ಥನೆಗಳು, ಅಂಬರೀಷ್ ಮಹಾರಾಜರ ಪ್ರಾರ್ಥನೆಗಳು, ಸುದರ್ಶನ ಚಕ್ರ, ಸುದರ್ಶನಿಗೆ. ಸೊ ಹಾಗೆ ಸುದರ್ಶನನು ಆಯ್ತು. ಸೊ ನೀವು ನಿಮ್ಮ ಒಂದು ಇದರಿಂದ ನಾನು ದುರ್ವಾಸ ಮುನಿಯನ್ನು ಬಿಡ್ತೇನೆ. ಸೊ ಈಗ ದುರ್ವಾಸ ಮುನಿ ನಂತರ ಅಂಬರೀಷ್ ಮಹಾರಾಜರ ಜೊತೆಗೆ ಅವರು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಇಬ್ಬರು ಕೂಡ ಒಟ್ಟಿಗೆ ಏಕಾದಶಿ ವ್ರತವನ್ನು, ಬೇಕಾದರೆ ಒಂದು ಬಿಡ್ಬೇಕಾಗಿತ್ತು, ಅದು ಆಹಾರ ತಗೊಳ್ಬೇಕಿತ್ತು. ಇವರು ಒಟ್ಟಿಗೆ ಆಹಾರವನ್ನು ತಗೊಂಡು ಮತ್ತೆ ಹೇಳ್ತಾರೆ, ದುರ್ವಾಸ ಮುನಿ ಸಾಧಾರಣ ಮುನಿ ಅಲ್ಲ, ನಾರದ ಮುನಿಗಳ ತರ ಅವರು ಕೂಡ ನೋಡಿದ್ವಿ. ಈಗ ಎಲ್ಲ ಲೋಕಗಳಿಗೆ ಹೋಗ್ಬೋದು. ಅವರು ಅಂಬರೀಷ್ ಮಹಾರಾಜರ ಗುಣಗಾನವನ್ನು ಮಾಡ್ತಾ ಎಲ್ಲ ಲೋಕಗಳು ಹೋಗ್ತಾರೆ.
ಭೂಲೋಕ, ಇನ್ನು ಮೇಲೆ ಸ್ವರ್ಗಲೋಕಗಳು, ಕೆಳಗೆ ಪಾತಾಳ ಲೋಕ, ಎಲ್ಲ ಲೋಕಗಳು ಏನೇನಿದೆ ಈ ಭೌತಿಕ ಜಗತ್ತಿನಲ್ಲಿ, ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಈಗ ಅವರು ಪ್ರಯಾಣ ಮಾಡ್ತಾರೆ. ಏನು ಪ್ರಯಾಣ ಮಾಡ್ತಾರೆ? ಅಂಬರೀಷ್ ಮಹಾರಾಜರು ಎಂಥ ದೊಡ್ಡ ಭಕ್ತರು ಅಂತ ಅವರ ಒಂದು ಇದನ್ನು ಹೇಳ್ತಾ ಅಮ್ಮ ಹೋಗ್ತಾರೆ ದುರ್ವಾಸನ. ಸೊ ಎನಿವೆ, ಸೊ ಇದು ಯಾಕೆ ನಾನು ಹೇಳಿದೆ, ಇದು ಏಕಾದಶಿ ದಿವಸ ಒಂದು ನಡೆದ ಒಂದು ಚಟುವಟಿಕೆ. ಸೊ ಹಾಗೆ ಇದರ ಒಂದು ನಮಗೆ ಸ್ಮರಣೆ ಅಂತ ನಾನು ಅದನ್ನೇ ಹೇಳಿದೆ ಅಷ್ಟೇ ಇವತ್ತು. ಸೊ ಚೈತನ್ಯ ಮಹಾಪ್ರಭುಗಳು, ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣನೇ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಾಹೇ ಅನ್ಯ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ 500 ವರ್ಷಗಳಿಂದ ಅವತರಿಸಿದ್ದು. ಸೊ ಅವರು ಅವತರಿಸಿದಾಗ ಅವರ ಒಂದು ಈ ಏಕಾದಶಿ ಒಂದು ಲೀಲೆ ಒಂದು ನಡೆಯೋದೊಂದು ಚಟುವಟಿಕೆ. ಅವ್ರು ಚಿಕ್ಕ ಮಗುವಾಗಿದ್ದಾಗ ಅಂತ ಹೇಳ್ತಾರೆ ಒಂದು ದಿವಸ. ಸೊ ಅವ್ರು ಚಿಕ್ಕ ಮಗುವಾಗಿದ್ದಾಗ ತುಂಬಾ ಒಂದು ಜ್ವರ ಬರುತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗೆ. ಭಗವಂತನಿಗೆ ಈ ರೋಗ, ಇದು ಫೀವರು, ಈ ಮಲೇರಿಯಾ, ಟೈಫಾಯ್ಡ್ ಇದೆಲ್ಲ ಬರೋದಿಲ್ಲ ಇದೆಲ್ಲ. ಸೊ ಆದ್ರೂ ಕೂಡ ಕೃಷ್ಣನ ಒಂದು ಕೂಡ ಲೀಲೆ ಕೇಳಿರ್ಬೋದು ನೀವು. ಕೃಷ್ಣನ್ ಕೂಡ ಒಂದು ತಲೆನೋವು ಇತ್ತು ಅಂತ ಹೇಳ್ತಾರೆ. ಅದೊಂದು ಲೀಲೆ ಕೂಡ ಇದೆ ಕೃಷ್ಣನಿಗೆ, ಹೆಡ್ಏಕ್, ಸಿವಿಯರ್ ಹೆಡ್ಏಕ್. ಸೊ ಆ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಒಂದು ಸಲ ಆ ಒಂದು ಬಾಲ್ಯ ಲೀಲೆ ಅವರದು ತುಂಬಾ ವಿಪರೀತವಾದ ಜ್ವರ. ಆ ದಿವಸ ಏಕಾದಶಿ ಅಂತ ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗೆ. ಸೊ ಏಕಾದಶಿ ದಿವಸ ಸೊ ಅವಾಗ ಏನ್ ಮಾಡೋದು ಗೊತ್ತಿಲ್ಲ. ಅವ್ರ ತಾಯಿ ಶಚಿದೇವಿ ಇದ್ದಾರೆ, ತಂದೆ ಜಗನ್ನಾಥ ಮಿಶ್ರಾ. ಸೊ ಮಗನಿಗೆ ಇಷ್ಟು ವಿಪರೀತವಾದ ಜ್ವರ, 104, 105 ಟೆಂಪರೇಚರ್ ಹೋಗಿ ಓಡ್ತಾ ಇದೆ. ಸೊ ಅವರು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ತಣ್ಣೀರ್ ಬಟ್ಟೆ ಇಡ್ತಾ ಇದ್ದಾರೋ, ಏನಾದ್ರು ಮದ್ದುಗಳು, ಮಾತ್ರೆಗಳು. ಇವಾಗ ನಾವು ಕ್ರೋಸಿನ್ ತಗೊಳ್ಳಿ, 2 ಟ್ಯಾಬ್ಲೆಟ್ 4 ಟ್ಯಾಬ್ಲೆಟ್, ಇಲ್ಲಾಂದ್ರೆ ಒಂದು ಹಾಕಿ ಇನ್ನೊಂದು ಇಂಜೆಕ್ಷನ್ ಹಾಕಿ ಬೇಗ ಟೆಂಪರೇಚರ್ ನಾವು ಮಾಡ್ತೀವಿ. ಸೊ ಏನೇನೋ ಅವ್ರು ಮಾಡಿದ್ರು ಆಗ್ಲಿಲ್ಲ ಚೈತನ್ಯ ಮಹಾಪ್ರಭು ಜ್ವರವನ್ನು ಕೆಳಗೆ ತರ್ಲಿಕ್ಕೆ ಆಗ್ಲಿಲ್ಲ. ಸೊ ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅವ್ರ ತಂದೆಗೆ, ಇಲ್ಲಿ ಕೆಲವು ಕಿಲೋಮೀಟರ್ ಎಷ್ಟೋ ಮಾಯಾಪುರದ ಚೈತನ್ಯ ಮಹಾಪ್ರಭು ಇರೋದು, ಅಲ್ಲಿ ನನ್ನ ಭಕ್ತರಿದ್ದಾರೆ, ಅವರಿಬ್ಬರು ಹೆಸರುಗಳಿದೆ, ಅವರ ಅಣ್ಣ ತಮ್ಮಂದಿರು ಇಬ್ಬರು ಭಕ್ತರು. ಯಾರು ಗೊತ್ತಿದ್ರೆ ಹೇಳ್ಬೋದು, ನನಗೆ ಈಗ ನೆನಪಾಗ್ತಾ ಇಲ್ಲ. ದೊಡ್ಡ ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರು. ಅವರು ಭಗವಂತನಿಗೆ, ವಿಷ್ಣು ನಾರಾಯಣನಿಗೆ ಅವರ ಒಂದು ಶಿಲೆ, ನಾರಾಯಣ ವಿಗ್ರಹ ಅವ್ರ ಮನೆಯಲ್ಲಿ ಇಟ್ಟು ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಮನೇನೋ ದೇವಸ್ಥಾನ, ಸೊ ಏನಾದ್ರು ಮನೆಯಲ್ಲೂ ಕೂಡ ದೇವ್ರನ್ನಿಟ್ಟರೆ ಅದು ದೇವಸ್ಥಾನವೇ ಆಗುತ್ತೆ. ಸೊ ಹೇಗೆ ಅವರು ಪೂಜೆ ಮಾಡಿ ಭಗವಂತನಿಗೆ ನೈವೇದ್ಯ ತಯಾರಿ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅವರು ಅಲ್ಲಿ ತಯಾರು ಮಾಡುವ ನೈವೇದ್ಯ ಏನಿದೆ, ಆ ವಿಷ್ಣು ಪ್ರಸಾದ ಏನಿದೆ, ಅದನ್ನು ತೆಗೆದುಕೊಂಡು ಬನ್ನಿ ನೀವು. ಅದು ತೆಗೆದುಕೊಂಡು ಬಂದರೆ ಅದೇ ನನಗೆ ಮದ್ದು, ನನ್ನ ಈ ಜ್ವರ ತಕ್ಷಣವೇ ಕಡಿಮೆ ಆಗುತ್ತೆ. ಸೊ ಆಕ್ಚುಲಿ ಭಗವಂತನು ಅವ್ರಿಗೆ ಅನುಗ್ರಹಿಸಬೇಕು ಅಂತ ಹಾಗೆ ಅವ್ರ ಶುದ್ಧ ಭಕ್ತರು. ಸೊ ಅವರು ಆಕ್ಚುಲಿ ಹೇಳ್ತಾರೆ, ಅವರು ಎಲ್ಲೋ ಒಂದು ಆ ದಿವಸ ಅವ್ರು ಮಾಡ್ತಾ ಇರೋದು, ಅವರ ಸ್ಥಳ ಕೂಡ ತುಂಬಾ ಒಂದು ನಿಗೂಢವಾದ ಸ್ಥಳ, ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲ. ಸೊ ಅವರಿಗೆ ಬಂದು ಅವ್ರ ತಂದೆ ಕೇಳ್ತಾರೆ, ಜಗನ್ನಾಥ ಮಿಶ್ರಾ, ಈ ರೀತಿ ನನ್ನ ಮಗ ಹೇಳಿದ್ದು, ನೀವು ಭಗವಂತನಿಗೆ ನೈವೇದ್ಯ ತಯಾರಿ ಮಾಡ್ತಾ ಇದ್ದೀರಾ, ಅದರ ಪ್ರಸಾದವನ್ನು ಕೊಟ್ರೆ ಅದು ಅವ್ರಿಗೆ ಜ್ವರ ಕಡಿಮೆ ಆಗುತ್ತೆ. ಸೊ ಅವರಿಗೆ ಗೊತ್ತಾಗುತ್ತೆ, ಓ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಹೇಗೆ ನಾವಿಲ್ಲಿ ಮಾಡ್ತಾ ಇರೋ ಆಹಾರ ಆ ವ್ಯಕ್ತಿಗೆ ಗೊತ್ತು. ಅದು ಯಾವ್ದು ಪರ್ಟಿಕ್ಯುಲರ್ ಆಹಾರ ಅಂದ್ರೆ ಅವರು ಧಾನ್ಯಗಳನ್ನೇ ಅವರು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಸೊ ಏಕಾದಶಿ ವ್ರತ ಅನ್ನೋದು ಕೃಷ್ಣನಿಗಲ್ಲ, ಏಕಾದಶಿ ವ್ರತ ಅನ್ನೋದು ನಮಗೆ ಭಕ್ತರಿಗೆ. ಸೊ ಭಗವಂತನಿಗೆ ನಮ್ಮ ದೇವಸ್ಥಾನಗಳಲ್ಲಿ ಇಲ್ಲಿ ನಮ್ಮ ದೇವಸ್ಥಾನ ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ ಅಂದ್ರೆ ಎಲ್ಲ ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕ್ರಮ ಏನು ಅಂದ್ರೆ, ಏಕಾದಶಿ ದಿವಸ ನಿರಂತರವಾಗಿ ಪ್ರತಿನಿತ್ಯ ಹೇಗೆ ನಾವು ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಅದೇ ರೀತಿಯಲ್ಲಿ ಮಾಡ್ತೇವೆ. ಇನ್ನ ದೊಡ್ಡದಾಗಿ ಮಾಡಿದ್ರೆ ಒಳ್ಳೇದೇ ಆ ದಿವಸ. ಸೊ ಎನಿವೆ, ಸೊ ಭಗವಂತನಿಗೆ ಅದೇ ರೀತಿಯಲ್ಲಿ ನಡೆಯುತ್ತೆ. ಅವನಿಗೆ ಧಾನ್ಯಗಳಿದು, ಇದು ಅನ್ನ, ಇದು ಗೋಧಿ, ಇದು ರವೆ, ಇದು ಅಕ್ಕಿ ಅಂತ ಇಲ್ಲ. ಕೃಷ್ಣನಿಗೆ ಅದೇ ರೀತಿಯಲ್ಲಿ ನಡೆಯುತ್ತೆ. ಅದೇ ಆ ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದನ್ನು ನಾವು ಶಿಲಾ ಪ್ರಭುಪಾದರಲ್ಲಿದ್ದು ಮರುದಿನ ಸ್ವೀಕರಿಸಬಹುದು. ನೀವು ಅದನ್ನ ಫ್ರಿಡ್ಜ್ ಅಲ್ಲೋ ಏನೇನಾದ್ರೂ ಇಡಿ, ಮತ್ತೆ ಅದನ್ನ ಮರುದಿವಸ ಸ್ವೀಕಾರ ಮಾಡಿ ಆ ಪ್ರಸಾದವನ್ನು. ಅದು ವಿಷ್ಣು ಪ್ರಸಾದವಾದ್ರೂ ಕೂಡ ಆ ದಿವಸ ನಾವು ವರ್ಜನೆ ತಗೊಳ್ಬಾರ್ದು. ಸೊ ಚೈತನ್ಯ ಮಹಾಪ್ರಭು ಆದರೆ ಭಗವಂತನೇ, ಸಾಕ್ಷಾತ್ ಕೃಷ್ಣನೇ. ಸೊ ಈ ಲೀಲೆಯಲ್ಲಿ ಆ ವಿಷ್ಣು ಪ್ರಸಾದ, ಆ ಧಾನ್ಯದಿಂದ ಅವರು ತಯಾರಿ ಮಾಡಿದ ಪ್ರಸಾದವನ್ನು ತೆಗೆದುಕೊಂಡು ಚೈತನ್ಯ ಮಹಾಪ್ರಭು ಅವರ ಜ್ವರ ಇಮಿಡಿಯೇಟ್ ಆಗಿ ತಕ್ಷಣವೇ ಅವರ ಕಡಿಮೆ ಬರ್ತದೆ. ಸೊ ಅವರನ್ನ ಆಗ ಅನುಗ್ರಹಿಸ್ಲಿಕ್ಕೆ, ಅವರಿಗೆ ಒಂದು ಕರುಣೆಯನ್ನು ತೋರಿಸ್ಲಿಕ್ಕೆ ಆ ಶುದ್ಧ ಭಕ್ತರಿಗೆ ಚೈತನ್ಯ ಮಾಡಿದ ಒಂದು ಲೀಲೆ. ಚಿಕ್ಕ ಮಗುವಾಗಿ ಚೈತನ್ಯ ಮಹಾಪ್ರಭು ಎನಿವೆ ಇಲ್ಲಿ ಹೇಳ್ತಾ ಇದ್ದಾರೆ, ಚಿಕ್ಕ ಮಗುಗೆ ಏಕಾದಶಿ ಮಾಡೋ ಅಗತ್ಯ ಇಲ್ಲ, 8 ರಿಂದ 80 ವರ್ಷ ಅಂತ. ಸೊ ಇದಾದ್ರ ಮುಂಚೆ ಚೈತನ್ಯ ಮಹಾಪ್ರಭು 4 ವರ್ಷ ಆಯ್ತು, 5 ವರ್ಷ ಆಯ್ತು ಅಷ್ಟೇ, ಅವರು ಮಗು ಅಷ್ಟೇ ಚೈತನ್ಯ ಮಹಾಪ್ರಭು, ಅವರ ಬಾಲ್ಯ ಲೀಲೆ. ಸೊ ನಂತರ ಇನ್ನೊಂದು ಚೈತನ್ಯ ಮಹಾಪ್ರಭು ಅವರ ತಾಯಿಗೆ ಒಮ್ಮೆ ಮನವಿ ಮಾಡ್ತಾರೆ. ಹೇಳ್ತಾರೆ, ತಾಯಿಗೆ ಒಂದೇ ಮನವಿ ಮಾಡಿದ್ದು ಚೈತನ್ಯ ಮಹಾಪ್ರಭು, ಇನ್ನೇನು ತಾಯಿಗೆ ನೀವು ಇದು ಹೀಗೆ ಹಾಗೆ ಮಾಡ್ಬೇಕು ಅಂತ ಹೇಳಿದೆ. ಏನು ಮನವಿ ಅಂದ್ರೆ, ಈ ಏಕಾದಶಿ ವ್ರತ ನೀವು ಇರಬೇಕು. ಸೊ ಹಾಗೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀಕೃಷ್ಣನೇ, ಭಗವಂತನೇ
ನಮಗೆ ಈ ಭಕ್ತಿಯ ಸಾಧನೆಯಲ್ಲಿ ಮುಂದುವರಿಸಲಿಕ್ಕೆ ಈ ಏಕಾದಶಿ ಆಚರಣೆಯನ್ನು, ಈ ವ್ರತವನ್ನು ಇಡಬೇಕು ಅಂತ ಅವ್ರ ತಾಯಿಯ ಮೂಲಕವೇ. ಯಾಕಂದ್ರೆ ಆ ಸಮಯದಲ್ಲಿ ಹೇಳ್ತಾರೆ, ಕಾಲ ಸಮಯದಲ್ಲಿ ಬದಲಾವಣೆ ಆಗುತ್ತವೆ. ಸೊ ಹಾಗೆ ಈಗಲೂ ಕೂಡ ಪ್ರಶ್ನೆ ಮಾಡ್ತಾರೆ ತುಂಬಾ ಜನ, ಪಟ್ಲೆ ಹೆಂಗಸರು ಪ್ರಶ್ನೆ ಮಾಡ್ತಾರೆ, ನಮಗೆ ತಿಂಗಳಿನ ಇದು ಬಂತೋ, ಇನ್ನೊಂದು ಬಂತೋ, ಆ ರೀತಿ ಸೂತಕ ಇದೆಯೋ, ಸೊ ಆವಾಗ ಮಾಡ್ಬೇಕಾ, ಇದು ಮಾಡಬಾರ್ದಾ, ಈ ತರ ಪ್ರಶ್ನೆಗಳು. ಇಲ್ಲ, ಚೈತನ್ಯ ಮಹಾಪ್ರಭು ಹೇಳಿದ್ದು ಎಲ್ಲರೂ ಕೂಡ ಮಾಡ್ಬೇಕು, ಏಕಾದಶಿಯನ್ನು ಮಾಡ್ಬೇಕು, ಆಚರಿಸ್ಬೇಕು. ಸೊ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಸೊ ಆ ರೀತಿ ಯಾವ್ದಾದ್ರು ನಾವು ಮಾಡ್ಬೇಕು ಏಕಾದಶಿ ಆಚರಣೆನ ನಾವು ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ರೆ ಆಗುತ್ತೆ. ದೇರ್ ಇಸ್ ಎ ವಿಲ್, ದೇರ್ ಇಸ್ ಎ ವೇ. ಎಷ್ಟೋ ಕಾರಣಗಳಿದೆ, ಇಲ್ಲ ಅಂತಲ್ಲ. ಜೀವನದಲ್ಲಿ ನಮಗೆ ಒಂದು ರೋಗಗಳಿರ್ಬೋದು, ಸಕ್ಕರೆ ಕಾಯಿಲೆ, ಸೊ ಈ ರೀತಿ ಎಷ್ಟೋ ಜನ ನಮಗೆ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾರೆ, ಬೇಡ ನೀವು ಈ ತರ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲ, ಸೊ ನಾವು ವೇದಗಳ ಮಾರ್ಗದರ್ಶನ ತಗೊಂಡು, ಆಚಾರ್ಯರ ಮಾರ್ಗದರ್ಶನ ತಗೊಂಡು ನಾವು ಪ್ರಯತ್ನ ಪಡೋಣ. ನಾವು ಪ್ರಯತ್ನ ಪಡೋದ್ರಲ್ಲಿ ಮತ್ತೆ ಭಗವಂತ ನಮಗೆ ಮಾರ್ಗದರ್ಶನ ತೋರಿಸ್ತಾನೆ. ಹೇಗೆ ಅದನ್ನು ನಾವು ನಮಗೆ ಸಾಧ್ಯವಾದಷ್ಟು ಯಾವ ಮಟ್ಟದಲ್ಲಿ ನಾವು ಪಾಲನೆ ಮಾಡ್ಬೋದು. ಸೊ ಒಬ್ಬರು ಭಕ್ತರನ್ನ ಕೇಳಿದ ನಾನು ಕೂಡ ಪ್ರೇರೇಪಣೆ, ಅವರು ಪ್ರತಿ ಏಕಾದಶಿ ನಿರ್ಜಲ ಮಾಡ್ತಾರೆ. ಎಷ್ಟು ಜನ, ತುಂಬಾ ಜನ ಭಕ್ತರಿಗೆ ಹೇಳಿದ್ರು. ಆ ರೀತಿ ನಮಗೆ ಅದಾಗದೇ ಇರ್ಬೋದು. ಆಗ ನಾವು ಬೇರೆದೇನಾಗುತ್ತೆ, ನಮಗೆ ಸಫಲ, ಸಜಲ, ಇಲ್ಲ ಬೇರೆ ಸಾಬುದಾನ ಅದರ ಪದಾರ್ಥಗಳ ತಯಾರಿ. ನೀವು ಬನ್ನಿ, ಎಲ್ಲರೂ ನಮ್ಮ ದೇವಾಲಯಗಳಿಗೆ ಬನ್ನಿ, ನೋಡಿ ಯಾವ ರೀತಿಯ ಆಹಾರ ಭಗವಂತನಿಗೆ ತಯಾರಿ ಆಗುತ್ತೆ. ಭಕ್ತರು ಕೂಡ ಬೇರೆ ಬೇರೆ ಮಟ್ಟದಲ್ಲಿ ಹೇಗೆ ಪಾಲನೆ ಮಾಡ್ತಾರೆ ನೀವು ನೋಡ್ಬೋದು. ಸೊ ಒಂದು ರೀತಿಯಲ್ಲಿ ಏಕಾದಶಿ ದಿವಸ ನಮ್ಮ ದೇವಾಲಯಗಳಲ್ಲಿ ಅವತ್ತಿನ ಒಂದು ಔತಣಕೂಟ ತರ ಇರುತ್ತೆ. ಆಹಾರ ಪದಾರ್ಥಗಳು ತಯಾರಿ ಮಾಡೋದು, ಈ ಧಾನ್ಯಗಳಲ್ಲಿ ಅಲ್ಲದೆ ತಯಾರಿ ಮಾಡೋ ಪದಾರ್ಥಗಳು. ಸೊ ಹಾಗೆ ನೀವು ಕೂಡ ಆಗಲಿಲ್ಲ ಅಂದಲ್ಲಿ ಆ ಒಂದು ಪದಾರ್ಥಗಳು ಉಪಯೋಗಿಸ್ಕೊಂಡು ಆಹಾರವನ್ನು ತಯಾರಿ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಮತ್ತೆ ಸ್ವೀಕರಿಸಿ. ಆದ್ರೆ ಏಕಾದಶಿಯನ್ನು ದಯವಿಟ್ಟು ಆಚರಿಸಲಿಕ್ಕೆ ಪ್ರಯತ್ನ ಪಡ್ಬೇಕು. ಪ್ರತಿಯೊಬ್ಬರು ಪ್ರಯತ್ನ ಪಡ್ಬೇಕು ಏಕಾದಶಿ. ಸೊ ಇವತ್ತು ಇದೇ ಟೈಮ್ ಆಯ್ತು. ಆಕ್ಚುಲಿ ಇವತ್ತು ವಿಷಯ ಇದ್ದದ್ದು ದಶಾವತಾರದಲ್ಲಿ ನರಸಿಂಹನ ಅವತಾರದ ಬಗ್ಗೆ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ರು. ಸೊ ನೋಡೋಣ, ಆಲ್ಮೋಸ್ಟ್ ಇವತ್ತು ಬೇಡ ಅನ್ಸುತ್ತೆ, ನೆಕ್ಸ್ಟ್ ವೀಕೆ ಸ್ಟಾರ್ಟ್ ಮಾಡೋಣ ನರಸಿಂಹ ಅವತಾರ. ನಾನು ಕನ್ನಡದಲ್ಲಿ ಕೂಡ ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೊತ್ತಿಗೆ. ಸೊ ಇನ್ನೇನಾದರೂ ಯಾರಾದ್ರೂ ಏನಾದ್ರು ಪ್ರಶ್ನೆನೋ ಇನ್ನೇನಾದ್ರು ಸೇರಿಸ್ಬೇಕಿದ್ರೆ ಏನಾದ್ರು ವಿಷಯಗಳು? ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ನನ್ ಫ್ರೆಂಡ್ ಒಬ್ಬರು ನಂಬರ್ನ ಆಡ್ ಮಾಡ್ಬೋದು. ಅವಳು ನಾನು ಹೇಳಿದ್ಮೇಲೆ ಏಕಾದಶಿ ಮಾಡ್ತಾ ಇದ್ದಾಳೆ, ಇವತ್ತು ಮಾಡಿದ್ದಾಳೆ, ಮಂಜುಳಾ ಅಂತ. ದಯವಿಟ್ಟು ಆಡ್ ಮಾಡ್ತೀರಾ? ಭಾಗವತಂ ಗ್ರೂಪ್ ಅದಕ್ಕೆಲ್ಲ ಮಾತಾಡಿ. ಹೌದು, ಸದಾಚಾರ ಹೇಳ್ತಾ ಇದ್ದಾರೆ. ಯಾವ್ದು ಕೇಳ್ತಾ ಇದ್ದಾರೆ ಮಾತಾಡಿ? ಯಾವ ಗ್ರೂಪ್ ಆದ್ರೂ ಪರವಾಗಿಲ್ಲ. ಈಗ ಭಾಗವತಂ ನಡೀತಾ ಉಂಟಲ್ಲ, ಭಾಗವತಂ ಗ್ರೂಪ್ಗೆ ಸೇರ್ಸ್ಬೇಕಲ್ಲ. ಮತ್ತೆ ನಾಳೆ ನಾವು ಈಗ ನಾನಂದ್ರೆ ಮಾಮೂಲಿ ನೀರ್ ಕುಡ್ದು ಹೇಗೆ ಇದ್ ಮಾಡ್ಬೋದು ಅಂತ ಹೇಳಿ ಮಾತಾಜಿ. ನಿರ್ಜಲ ಮಾಡ್ತಾ ಇದ್ದೀರಾ ನೀವು? ನಿರ್ಜಲ ಅಲ್ಲ, ಸಜಲ ನೀರ್ ಮಾತ್ರ ಕುಡ್ದು ಮಾಡ್ತಾ ಇದ್ದೆ ನಾನು. ಅದು ಒಳ್ಳೆ, ಅದು ಕೂಡ. ನಾಳೆ ಬೆಳಿಗ್ಗೆನು ಕೂಡ ನಾನು ಬರೀ ನೀರ್ ದೇವ್ರಿಗೆ ಕೈ ಮುಗಿದ್ಬಿಟ್ಟು ನೀರ್ ಕುಡಿದು ಬಿಟ್ಟು ಆಮೇಲೆ ಟೈಮ್ ಹಾಕಿರ್ತೀರಲ್ಲ, ಆ ಟೈಮಲ್ಲಿ ನೀವು ಏನಾದ್ರು ಈ ಧಾನ್ಯಗಳು ಹೇಳೋದು, ಈಗ ನೀವು ಅನ್ನ, ಗೋಧಿ ಪದಾರ್ಥಗಳು ಯಾವ್ದಾದ್ರೂ ನೀವು ಬಿಡ್ಬೋದು. ಯಾವ್ದಾದ್ರು ಮತ್ತೆ ಧಾನ್ಯವಾದ ಪದಾರ್ಥಗಳು ಏಕಾದಶಿ ದಿವಸ ಯಾವ್ದು ನಾವು ತಗೊಳ್ಬಾರ್ದು. ಆ ಪದಾರ್ಥಗಳು ಬಿಟ್ಟು ಈ ದಿವಸದ್ದು ತಗೊಂಡು, ಇಲ್ಲಾಂದ್ರೆ ಅದು ಬ್ರೇಕ್ ಆಗೋದಿಲ್ಲ. ನಾವು ತಿರ್ಗಾ ಫ್ರೂಟ್ಸ್ ತಗೊಂಡ್ರೆ ಇನ್ನೊಂದು ತಗೊಂಡ್ರೆ ಬ್ರೇಕ್ ಆಗೋದಿಲ್ಲ. ಹರೇ ಕೃಷ್ಣ ಪ್ರಭುಜಿ, ನೀವು ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ನೀವು ಚೈತನ್ಯ ಮಹಾಪ್ರಭುದೇ ಅವ್ರದ್ದೇ ಕತೆ ಹೇಳಿದ್ರಲ್ಲ, ಅವ್ರ ತಾಯಿದ್ ಹೇಳಕ್ ಮುಂಚೆ ತಾಯಿದ್ ಕೇಳಿಸ್ಕೊಂಡೆ, ಅದೊಂಚೂರು ಡಿಸ್ಟರ್ಬೆನ್ಸ್ ಅದಕ್ಕೆ ಮುಂಚೆ ಒಂದು 3-4 ಲೈನ್ ಇರ್ಬೋದು, ಹೇಳಿ ಪ್ರಭುಜಿ. ಚೈತನ್ಯ ಮಹಾಪ್ರಭು ಆಚರಿಸ್ತಾ ಇದ್ರು ಅವ್ರ ಭಕ್ತಿ. ಆಕ್ಚುಲಿ ಇನ್ಫ್ಯಾಕ್ಟ್ ಚೈತನ್ಯ ಮಹಾಪ್ರಭು ಕೂಡ ಆಚರಿಸ್ತಾರೆ. ನಮ್ಮ ಪ್ರಸಾದ ಏನೋ ಹೇಳ್ತಾ ಇದ್ರಲ್ವಾ ನೀವು, ಚೈತನ್ಯ ಮಹಾಪ್ರಭು ಅವ್ರ ಮಗುವಾಗಿದ್ದಾಗ, ಚೈತನ್ಯ ಮಹಾಪ್ರಭು ಚಿಕ್ಕ ಮಗುವಾಗಿದ್ದ 3-4 ಇದ್ದಾಗ ಒಬ್ಬ ಭಕ್ತರಿಗೆ ಅನುಗ್ರಹಿಸ್ಲಿಕ್ಕೆ ಆ ದಿವಸ ಅವರು ನನಗೆ ಜ್ವರ ಅಂತ ಅವರು ಒಂದು ರೀತಿಯ ನಾಟಕನೋ ಏನೋ ಭಗವಂತನೋ ಮಾಡಿ ತನ್ನ ತಂದೆಗೆ ಹೇಳಿದ್ದು, ಅಲ್ಲಿ ದೂರದಲ್ಲಿ ಭಗವಂತನಿಗೆ ವಿಷ್ಣು ಪ್ರಸಾದ ತಯಾರಿ ಆಗ್ತಾ ಇದೆ, ಆ ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ, ಅದೇ ನನಗೆ ನನ್ನ ಈ ಜ್ವರಕ್ಕೆ ಮದ್ದು, ಅದೇನ್ ಮೆಡಿಸಿನ್, ನನಗೆ ಅದು ತಗೊಂಡ್ಬಿಟ್ರೆ ನನಗೆ ಜ್ವರ ಕಡಿಮೆ ಆಗುತ್ತೆ ಅಂತ ಚೈತನ್ಯ ಮಹಾಪ್ರಭು ಅವ್ರ ಹತ್ರ ಹೋಗಿ ಕಳಿಸಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅವ್ರಿಗೆ ಹೇಗೆ ಈ ಚೈತನ್ಯ ಮಹಾಪ್ರಭು ತಿಳಿದಿದೆ, ನಾವಿಲ್ಲಿ ಅದು ಸ್ಪೆಷಲ್ ಏನೋ ಮಾಡ್ತಾ ಇರ್ತಾರೆ ಅವಾಗ ಆ ದಿವಸ ಭಗವಂತನಿಗೆ. ಏಕಾದಶಿ ಆದ್ರೂ ಕೂಡ ಮಾಡ್ತಾರೆ ಭಕ್ತರು, ಆತರ ಭಗವಂತನಿಗೆ ಅರ್ಪಣೆ ಮಾಡ್ಬೋದು. ಇದು ಧಾನ್ಯಗಳಲ್ಲೇ ಅವರು ಮಾಡ್ತಾ ಇರ್ತಾರೆ.
ಆದ್ರೆ ಚೈತನ್ಯ ಮಹಾಪ್ರಭು ಮಗುವಾಗಿದೆ ಒಂದು ಸ್ವೀಕಾರ ಮಾಡೋ ಒಂದು ದಿವಸ ಮಗು. ಭಗವಂತನು ಮತ್ತೆ ಅಲ್ಲ, ಚೈತನ್ಯ ಮಹಾಪ್ರಭು ಮತ್ತೆ ಅವರು ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿದಾಗ್ಬೋದು, ಸನ್ಯಾಸಿ ಆಗಿರ್ಬೋದು, ತುಂಬಾ ಶಿಸ್ತಿನಿಂದ ಎಲ್ಲ ಪದ್ಧತಿಗಳನ್ನ ಪಾಲನೆ ಮಾಡಿತ್ತು. ಸೊ ಹಾಗೆ ಈಗಲೂ ಕೂಡ ನಾವು ಶ್ರೀಲ ಪ್ರಭುಪಾದ ಕೊಟ್ಟರು ಕ್ರಮದಲ್ಲಿ ನಾವು ಚೈತನ್ಯ ಮಹಾಪ್ರಭುನ ಆರಾಧಿಸ್ತೇವೆ, ಅವರ ಮೂರ್ತಿಯನ್ನು ಆರಾಧಿಸ್ತೇವೆ. ಸೊ ಅವರಿಗೆ ನಾವು ಏಕಾದಶಿ ದಿವಸ ನಾವು ಹೇಗೆ ಭಕ್ತರು ತಗೊಳ್ತೇವೆ ಆ ರೀತಿಯ ನೈವೇದ್ಯ. ಅವ್ರಿಗೆ ಈ ತರ ಹಣ್ಣು ಇದೆಲ್ಲ ಪದಾರ್ಥಗಳು ಮತ್ತೆ ಅದರಲ್ಲಿ ತಯಾರಿ ಮಾಡಿದ ಆಹಾರವನ್ನು ನಾವು ಅರ್ಪಣೆ ಮಾಡೋದು. ಇವರಿಗೆ ನಾವು ಕೃಷ್ಣನಿಗೆ ಅರ್ಪಣೆ ಮಾಡೋದು. ಕೃಷ್ಣ, ರಾಧಾಕೃಷ್ಣ ಅವರಿಗೆ ಸಪರೇಟ್. ಕೃಷ್ಣನೇ ಅವತಾರನೇ, ಆದ್ರೆ ಅವರು ಭಕ್ತ ರೂಪದಲ್ಲಿ ಇರೋದ್ರಿಂದ ಅವರಿಗೆ ನಾವು ಭಕ್ತರಾಗಿ ಏಕಾದಶಿಯನ್ನು ಆಚರಿಸಬೇಕು. ಆ ರೀತಿಯಲ್ಲಿ ಅವ್ರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಅವರಿಬ್ಬರು ಕೂಡ ಭಗವಂತನೇ, ಆದ್ರೆ ಅವರಿರೋ ಭಾವ ಅವರು ಭಕ್ತಿಯ ಭಾವದಲ್ಲಿದ್ದು ನಮಗೆ ಆಚಾರ್ಯರಾಗಿ ಮಾರ್ಗದರ್ಶನ ಮಾಡೋ ಒಂದು ಭಾವನೆಯಲ್ಲಿರೋದ್ರಿಂದ ಅವರು ಕೂಡ ನಾವು ಈ ಏಕಾದಶಿಯ ನಾವು ಏನು ಆಹಾರ ತಗೊಳ್ತೀವೋ ಆ ಆಹಾರವನ್ನೇ ಅವ್ರಿಗೆ ಅರ್ಪಣೆ ಮಾಡ್ತೀವಿ ಎಲ್ರಂತೆ. ಅಲ್ಲ ಅದೇ ಇದು ಏನಂದ್ರೆ ಮಗು ಇದ್ದಾಗ ದೇವ್ರಿಗೆ ಮಾಡ್ತಿದ್ ಪ್ರಸಾದ ಬೇಕು ಅಂತ ಹೇಳಿದ್ರು. ಅದು ಅಂದ್ರೆ ನೀವ್ ಹೇಳುವಾಗ ಒಂದೊಂದ್ಸಲಿ ನಮ್ಗೆ ಇದೇ ಬರೋದೇ ಇಲ್ಲವಾ ವರ್ಡ್ಸ್ ಇಲ್ಲಿ ಕೇಳ್ಸಲ್ಲ. ಒಂದೊಂದ್ ಸೆಕೆಂಡ್ ಒಂದೊಂದ್ ನಿಮಿಷ ಹಂಗ ಆಗ್ಬಿಟ್ರೆ ಅದು ಇದೊಡೋಗುತ್ತೆ ಕನೆಕ್ಷನ್. ಅದಕ್ಕೆ ಕೇಳಿ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ಪ್ರಭುಜಿ ನಾಳೆ ಪಾರಾಯಣ ಟೈಮ್ ಯಾವುದು? ಮತ್ತೆ ಆಗ್ತೀವಿ ಮಾತಾಜಿ. ಟೈಮು ಅದು ಸ್ಥಳದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಒಂದು ದಿವಸದ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಏಕಾದಶಿ ಒಂದೊಂದ್ಸಲ. ಆದ್ರೆ ಈ ಸಲ ಇನ್ನು ಆತರ ದಿವಸದ ಡಿಫ್ರೆನ್ಸ್ ಇಲ್ಲ. ಪಾರಾಯಣ ಟೈಮ್ ಯಾರೋ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂದ್ರೆ ಹಾಕ್ಬೋದು. ಹಾಕಿದ್ದಾರೆ ಪ್ರಭು, ಹಾಕಿದ್ದಾರೆ. ಮೆಸೇಜ್ ಬಂತು. ಹೌದಾ, ಬಂತಾ? ಯಾವ ಗ್ರೂಪ್ ಅಲ್ಲಿ? ಇದೇ ಗ್ರೂಪ್ ಅಲ್ಲಿ ಬಂದಿದಾ? ಆಯ್ತಾಯ್ತು, ನೋಡ್ತೇವೆ. ಚಾಟ್ ಬಾಕ್ಸ್ ಅಲ್ಲಿ ಕೂಡ ಯಾರೋ ಭಕ್ತರು ನೋಡಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ನಾನು ಕೂಡ ನೋಡ್ತೀನಿ ಎಲ್ಲಿದೆ ಇದು, ಯಾವ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಅಂಬರೀಶ್ ಮಹಾರಾಜ್ ಅವರು 1 ವರ್ಷದ ತನಕ ಹಾಗೆ ನಿಂತ್ಕೊಂಡಿದ್ರು ಬರೋರೆ. ಹೌದು. ಅವರು ಏನು ಊಟ ಅದು ಏನು ಮಾಡ್ತಿರ್ಲಿಲ್ಲ. ಒಂದು ತೊಟ್ಟು ನೀರಿಲ್ಲ ನೋಡಿ, ಎಷ್ಟು ಅವರ ಕೆಪಾಸಿಟಿ. ಒಂದು ತೊಟ್ಟು ನೀರಿಲ್ಲ. ಅಲ್ಲ ಮನೇಲಿ ಎಲ್ರು ಅವ್ರಿಗೆ ಊಟ ಮಾಡುವವೆಲ್ಲ ಹಿಂಗೆಲ್ಲ ಕೇಳ್ತಾರಲ್ಲ. ಇವಾಗ ಅಷ್ಟು 1 ವರ್ಷದ ತನಕ 1-2 ಡೇಸ್ ಅಂದ್ರೆ ಎಲ್ಲಾರು ಇದ್ ಮಾಡ್ಕೊತೀವಿ. 1 ವರ್ಷ ಅಂದ್ರೆ ಅದು ಆಶ್ಚರ್ಯ ಆಯ್ತು ತುಂಬಾ ಕೇಳಿ. ಅವರು ಶುದ್ಧ ಭಕ್ತ, ಅವರ ಸ್ಥಿತಿ, ಅವರ ಇದು ನಮಗೆ ಒಂದೊತ್ತು ಇವಾಗ ಊಟ ಇಲ್ಲ ಅಂದ್ರೆ ಇವಾಗ ಏಕಾದಶಿ ಆದ್ರೆ ಯಾವಾಗ ಮತ್ತೆ ನಾವು ಬೇಡಕ್ಕೆ ಟೈಮ್ ಬರುತ್ತೆ ಅನ್ಸುತ್ತೆ ನಮಗೆ. ಇವಾಗ ಜನ್ಮಾಷ್ಟಮಿ ಬರ್ತಾ ಇದೆ, ಜನ್ಮಾಷ್ಟಮಿ ದಿವಸ ಕೂಡ ನಾವು ಉಪವಾಸ ಮಾಡ್ಬೇಕು. ಸೊ ಸಾಧಾರಣವಾಗಿ ನೆಕ್ಸ್ಟ್ ಎಂದಿನ ದಿವಸನ ರಾತ್ರಿ 12 ಗಂಟೆವರೆಗೂ ಮಾಡ್ಬೇಕು ಕೃಷ್ಣ ಜನ್ಮಾಷ್ಟಮಿ. ಏಕಾದಶಿ ಮರು ದಿವಸ ಫುಲ್ ಡೇ ಉಪವಾಸ ಮಾಡ್ಬೇಕು. ಫುಲ್ ಡೇ ಮಾಡಿ ನೆಕ್ಸ್ಟ್ ಡೇ ಅದು ಬಿಡ್ಬೇಕು. ಅದು ಸೊ ಹಾಗಾಗಿ ನಮ್ಮ ಮಟ್ಟಕ್ಕೆ ನೋಡಿ ನಾವು ಯಾವ ರೀತಿ ಆಗುತ್ತೆ. ನೀರಿಲ್ದೇನೆ ಆಗುತ್ತಾ, ನಿರ್ಜಲ ಇಲ್ಲ ಅಂದ್ರೆ ಸಜಲ, ಸಫಲ, ಯಾವ ರೀತಿಯಲ್ಲಿ ನಾವು ಪಾಲನೆ ಮಾಡ್ತೀವಿ. ಜನ್ಮಾಷ್ಟಮಿ ಹಿಂದಿನ ದಿವಸಲಿಂದ ಮಾಡ್ಬೇಕಲ್ಲ. ಬೆಳಿಗ್ಗೆ ಮಾಡಿ ಮತ್ತೆ ಆಕ್ಚುಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಕೆಲವು ಭಕ್ತರು ಮಾಡ್ತಾರೆ ಏಕಾದಶಿಗೂ ಕೂಡ ಪ್ರೀವಿಯಸ್ ಡೇ ನಾವು ರಾತ್ರಿಯಿಂದಾನೇ ಹೊಟ್ಟೆ ಖಾಲಿ ಇರಬೇಕು ಅಂತ ಅವರು ಮಧ್ಯಾಹ್ನದ ಟೈಮಲ್ಲಿ ತಗೊಳ್ಳೋದು, ಆ ಥರ ಎಲ್ಲ ಇದೆ. ತುಂಬಾ ಸ್ಟ್ರಿಕ್ಟ್ ಆಗಿರೋದು ಫಾಲೋ ಮಾಡಕ್ಕೆ ತುಂಬಾ ಡೀಟೇಲ್ ಆಗಿ ಇದೆ ಅದು. ಆದ್ರೆ ಈಗ ನಾವು ಪ್ರಸ್ತುತ ಈ ಸಮಯಕ್ಕೆ ಶ್ರೀಲ ಪ್ರಭುಪಾದ ಅವರು ಆಚಾರ್ಯರು ಈ ನಮ್ಮ ಒಂದು ಸ್ಥಿತಿಗತಿಯನ್ನು ನೋಡಿ ಅವರು ಈ ಕಲಿಯುಗದ ಜೀವಿಗಳು ನಮಗೆ ಸುಲಭವಾಗಿ ಕೊಟ್ಟಿದ್ದಾರೆ. ಇವಾಗ ಓಕೆ, ನಿಮ್ ಪಾಯಿಂಟ್ ಜನ್ಮಾಷ್ಟಮಿಗೆ ಹೇಳ್ತಾರೆ, ಅದನ್ನು ಜನರಲೈಸ್ ಮಾಡಿದೆ ನಾನು. ಏಕಾದಶಿ ಕೂಡ ಜನರಲೈಸ್ ಮಾಡಿದೆ. ಸೊ ಹೀಗೆ ನಮಗೆ ಈ ಜನ್ಮಾಷ್ಟಮಿ ದಿವಸ ರಾತ್ರಿ 12 ಗಂಟೆ, ಅದು ರಾತ್ರಿ 12 ಗಂಟೆ ನಾವು ಅದು ಕೂಡ ನೆಕ್ಸ್ಟ್ ಡೇ ಪ್ರಭುಪಾದರ ಜನ್ಮದಿನ ಇರೋದ್ರಿಂದ ನಾವು ಇಸ್ಕಾನ್ ಭಕ್ತರು ಏನ್ ಮಾಡ್ತೇವೆ, ನಾವು ಅದನ್ನ ಧಾನ್ಯಗಳನ್ನು ತಗೊಳ್ಳೋದಿಲ್ಲ 12 ಗಂಟೆಗೆ. ಆ ದಿವಸ ನಾವು ಈ ಏಕಾದಶಿ ಪದಾರ್ಥಗಳನ್ನೇ ಮುಂದುವರಿಸ್ತೇವೆ. ಮೋಸ್ಟ್ಲಿ ಕಂಪ್ಲೀಟ್ ಫುಲ್ ಫಾಸ್ಟಿಂಗ್ ಇರೋರು ಏಕಾದಶಿ ಪದಾರ್ಥಗಳನ್ನು ತಗೊಂಡು ಫಾಸ್ಟ್ ನ ಬಿಡೋ ರೀತಿಯಲ್ಲಿ ಒಂದು ರೀತಿ ಅದು ಬಿಡೋ ರೀತಿಯಲ್ಲಿ ಅಂದ್ರೆ ಸ್ವಲ್ಪ ಆಹಾರ ಸ್ವೀಕಾರ ಮಾಡ್ತಾರೆ ಸ್ವಲ್ಪ. ಆದ್ರೆ ಕಂಟಿನ್ಯೂ ಮಾಡ್ಬೇಕು. ನಾವು ಕಂಟಿನ್ಯೂ ಮಾಡ್ಬೋದು, ಒಂದು ಕಂಟಿನ್ಯೂಸ್ 1.5 ದಿವಸ ಮಾಡೋರು ಮಾಡ್ಬೋದು. ಅದು ಇಲ್ಲ ಅಂದ್ರೆ ಹೇಳ್ತಾರೆ ಅಟ್ಲೀಸ್ಟ್ ಏಕಾದಶಿಯ ರೀತಿಯಲ್ಲಿ ಮಾಡಿ ಅಂತ ಹೇಳಿ 12 ಗಂಟೆ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ ಹಣ್ಣು ಅದ್ರಲ್ಲಿ ತಯಾರಾದ ಪದಾರ್ಥಗಳು ಸ್ವೀಕರಿಸ್ತೇವೆ. ನಂತರ ಮರು ದಿವಸ ಮಧ್ಯಾಹ್ನ 12 ಗಂಟೆ ನಂತರ ಧಾನ್ಯಗಳನ್ನ ಸ್ವೀಕಾರ ಮಾಡ್ತೇವೆ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಮರು ದಿವಸ ಅದರ ಹೆಸರು ನಂದೋತ್ಸವ ಅಂತ. ಕೃಷ್ಣ ಹುಟ್ಟೋದು ಮಧ್ಯರಾತ್ರಿ 12 ಗಂಟೆಗೆ,
ವಸುದೇವರು ಅವ್ರನ್ನ ಕರ್ಕೊಂಡು ಹೋಗಿ ಮಥುರೆಯಿಂದ ಬೃಂದಾವನಕ್ಕೆ ತಲುಪಿಸ್ಬಿಡ್ತಾರೆ. ಮತ್ತೆ ರಿಟರ್ನ್ ತಿರುಗಿ ಬರ್ತಾರೆ ಅವರು. ಅಲ್ಲಿ ನಂದ ಮಹಾರಾಜರು ಬೃಂದಾವನದಲ್ಲಿ ದೊಡ್ಡ ಒಂದು ಉತ್ಸವ ಮಾಡ್ತಾರೆ. ನನಗೆ ಒಬ್ಬ ಗಂಡು ಮಗ ಕೃಷ್ಣಪ್ಪ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಭಗವಂತನೇ ಪರಮ ಗೊತ್ತ, ಶುದ್ಧ ಭಕ್ತರು, ಭಗವಂತನ ಅವರ ಆತ್ಮೀಯ ಇದು. ಸೊ ನನಗೊಬ್ಬ ಎಷ್ಟೋ ವರ್ಷಗಳು, ಆಕ್ಚುಲಿ ನಂದ ಮಹಾರಾಜ ತುಂಬಾ ಹಿರಿಯರಾಗಿರ್ತಾರೆ ಆಗ್ಲೇ, ಯಶೋದೆ ಮತ್ತು ನಂದ ಮಹಾರಾಜರು. ಅವ್ರಿಗೆ ಮಕ್ಕಳಾಗಿರೋದಿಲ್ಲ ಎಷ್ಟೋ ವರ್ಷಗಳಾಗಿ. ಸೊ ಈಗ ಒಂದು ಮಗು ಹುಟ್ಟಿದೆ ಅಂತ ಅವರಿಗೂ ಅಷ್ಟು ಆನಂದ, ಅವರ ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ. ಹಾಗೆ ನಂದ ಮಹಾರಾಜರು ಒಂದು ದೊಡ್ಡ ಉತ್ಸವ ಮಾಡ್ತಾರೆ, ನಂದೋತ್ಸವ ಅಂತ ಹೇಳಿ. ಇದು ಕೃಷ್ಣನ ಜನ್ಮದ ನೆಕ್ಸ್ಟ್ ಡೇ. ಸೊ ಹಾಗೆ ಆ ನಂದೋತ್ಸವ ದಿವಸ ಶಿಲಪ್ರಭುಪಾದರು ಕೃಷ್ಣನಿಗೆ ಆ ರೀತಿಯಲ್ಲೂ ಕೂಡ ತುಂಬಾ ಆತ್ಮೀಯರು. ಕೃಷ್ಣ ಹುಟ್ಟಿದ ತಕ್ಷಣವೇ ಅವರ ಜನ್ಮದಿನ ಶಿಲಪ್ರಭುಪಾದ ಅವರ ಪ್ರತಿನಿಧಿ ಶುದ್ಧ ಭಕ್ತರಾಚಾರ್ಯ. ಸೊ ನಾವು ಆ ಉಪವಾಸವನ್ನು ಮುಂದುವರಿಸಿ ಅರ್ಧ ದಿವಸ ಆಚಾರ್ಯರ ಹುಟ್ಟೋ ದಿವಸ ಮಾಡುವಂಥದ್ದು ಉಪವಾಸ ಅರ್ಧ ದಿವಸ. ಸೊ 12 ಗಂಟೆ ತನಕ ಉಪವಾಸ ಇದು. 12 ಗಂಟೆ ನಂತರ ಧಾನ್ಯಗಳನ್ನು ಸ್ವೀಕಾರ ಮಾಡಬೇಕು.